1928ರಲ್ಲಿ ಪ್ರಾರಂಭವಾಗಿದ್ದು ಇಂದಿನವರೆಗೂ ಒಳ್ಳೆಯ ಹೆಸರಿದೆ. ರಾಷ್ಟ್ರ ಮಟ್ಟದಲ್ಲಿ ಗುರುತಿಸುವಂತಾಗಿದೆ ಕಬಡ್ಡಿಯ ಮೂಲಕವಾಗಿ. ಸತತ 4 ಸಲ ರಾಜ್ಯ ಮಟ್ಟಕ್ಕೆ, ಸತತ 2 ಸಲ ರಾಷ್ಟ್ರ ಮಟ್ಟಕ್ಕೆ ಆಯ್ಕೆಯಾಗಿರುವುದು ಪ್ರಪಂಚದ ಮೂಲೆ ಮೂಲೆಯಲ್ಲಿರುವ ಲಿಟಲ್ ಫ್ಲವರ್ ಶಾಲೆಯ ಎಲ್ಲ ಮಕ್ಕಳಿಗೆ ಬಹಳಷ್ಟು ಅಭಿಮಾನದ ವಿಷಯವಾಗಿದೆ. ಇದು ಮಕ್ಕಳಿಗೂ ಹೆಮ್ಮೆ, ಶಾಲೆಗೂ ಹೆಮ್ಮೆ, ಇಡೀ ಪುತ್ತೂರಿಗೂ ಹೆಮ್ಮೆ. ಶ್ರೀಯುತ ಬಾಲಕೃಷ್ಣ ವರ್ದಾಳ್ರವರು ಅವರಷ್ಟು ಅಭಿಮಾನದಿಂದ ಖುಷಿಯಿಂದ ಕ್ರೀಡೆಯಲ್ಲಿ ಆಸಕ್ತಿಯನ್ನು ತೋರಿಸುವಾಗ ನಮಗೆ ಕೂಡ ತುಂಬಾ ಖುಷಿ ಆಗ್ತದೆ. ಇವರು ದಿನಕ್ಕೆ 4 ರಿಂದ 5 ಗಂಟೆ ಖಾಲಿ ಕಬಡ್ಡಿಯ ಪ್ರಾಕ್ಟೀಸ್ ಅನ್ನ ಮಾಡುತ್ತಾರೆ. ಕಳೆದ 6 ತಿಂಗಳಲ್ಲಿ ಕನಿಷ್ಠ ಅಂದ್ರೂ ಕೂಡ ಇವರು 800 ಗಂಟೆಗಳಷ್ಟು ಪ್ರಾಕ್ಟೀಸ್ ಅನ್ನ ಮಾಡಿದ್ದಾರೆ. ಮಕ್ಕಳ ಹೆತ್ತವರ ಪಾತ್ರ ಹಿರಿದು, ನಾವು ಕೊಟ್ಟ ಸಮಯಕ್ಕೆ ಆ ಮಕ್ಕಳು ಬಾರದಿದ್ರೆ ಸರ್ ಕೂಡ ಮಾಡ್ಲಿಕ್ಕೆ ಏನಾಗುದಿಲ್ಲ. ನಮ್ಮ ಮಕ್ಕಳ ಶ್ರಮ ತುಂಬಾ ಇದೆ. ಒಂದು ಹಬ್ಬ, ಪೂಜೆ, ಪುರಸ್ಕಾರ ಎಲ್ಲಿ ಹೋಗದೆ ತ್ಯಾಗ ಮಾಡಿದ್ರ ಫಲವಾಗಿ ಇವತ್ತು ನಾವು ರಾಷ್ಟ್ರ ಮಟ್ಟದಲ್ಲಿ ಮಕ್ಕಳು ನಮ್ಮ ಇಡೀ ತಂಡ ಆಯ್ಕೆಯಾಗಿದೆ ಅಂದರೆ ನಮ್ಮ ತುಂಬ ಸಂತೋಷ ಪಡ್ತೇವೆ. ನಾವೀಗ 7 ಗಂಟೆಗೆ ಬಂದು 7ವರೆಗೆ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡ್ತೇವೆ. 9 ಗಂಟೆವರೆಗೆ ಮಾಡಿ ಕ್ಲಾಸಿಗೆ ಹೋಗಿ 2ವರೆಗೆ ಪುನಃ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡ್ತೇವೆ. ಬರುವ ವರ್ಷದ ತಂಡವನ್ನ ಕೂಡ ಹೀಗೆ ಕಟ್ಟಿ ಫಿಲೋಮಿನಾದಲ್ಲಿ ಇಳಿಸಿ ಹೆಜ್ಜೆ ಕಟ್ಟುವ ಕೆಲಸ ಆಗಿದೆ. ಹೌದು, ಪ್ರಾಕ್ಟೀಸ್ ತುಂಬಾ ಇರ್ತದೆ. ಇಲ್ಲಿ ನಾವು ಕೂಗಬೇಕು, ಅಲ್ಲಿ ನಾವು ನಗಬೇಕು. ರಾಷ್ಟ್ರ ಮಟ್ಟದಲ್ಲಿ ಒಂದಾದ್ರೂ ಪದಕ ಪಡಿಬೇಕು, ಇದೊಂದು ಕನಸಿದೆ. ನಾವು ಚೆನ್ನಾಗಿ ಆಡಬೇಕು, ನಮ್ಮ ಫುಲ್ ಶ್ರಮವನ್ನಲ್ಲಿ ಹಾಕಬೇಕು. ನಮ್ಗೆ ಬರ್ತದೋ ಇಲ್ವೋ ಅದು ನಮ್ಗೆ ಗೊತ್ತಿಲ್ಲ, ಅದು ದೇವರ ಕೈಯಲ್ಲಿದೆ. ಆ ಮಕ್ಕಳ ಒಂದು ಡೆಡಿಕೇಶನ್ ಏನಿದೆ ಅದು ಇವತ್ತು ವರ್ಕೌಟ್ ಆಗಿದೆ. ಬಾಲಕೃಷ್ಣ ಸರ್, ನಿಮಗೆ ನನ್ನ ಲಿಟಲ್ ಫ್ಲವರ್ ಶಾಲೆಯ ಎಲ್ಲ ನಿವೃತ್ತ ಶಿಕ್ಷಕರ ಪರವಾಗಿ ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಕ್ರೀಡೆಯಲ್ಲಿ ಪುತ್ತೂರಿನ ಹೆಸರು ಯಾವತ್ತೂ ಕೂಡ ಮುಂಚೂಣಿಯಲ್ಲೇ ಗುರುತಿಸಿಕೊಳ್ಳುತ್ತೆ. ಯಾಕಂತ ಹೇಳಿದರೆ ರಾಷ್ಟ್ರ ಮಟ್ಟದಲ್ಲಿ ಮಿಂಚಿರುವಂತಹ ಕ್ರೀಡಾಪಟುಗಳು ಪುತ್ತೂರಿನ ಮಣ್ಣಿನಿಂದ ಬೆಳಗಿ ಹೋಗಿದ್ದಾರೆ ಅನ್ನುವಂಥದ್ದು. ಅದರಲ್ಲೂ ಕೂಡ ಮುಖ್ಯವಾಗಿ ಕಬಡ್ಡಿಯಲ್ಲೂ ಕೂಡ ಬಹಳಷ್ಟು ಸಾಧನೆಯನ್ನು ಮಾಡಿದ್ದಾರೆ. ಯಾಕೆ ಅಂತ ಹೇಳಿದರೆ ಇಲ್ಲಿನ ವಿದ್ಯಾಸಂಸ್ಥೆಗಳಲ್ಲಿ ಎಳವೆಯಿಂದಲೇ ಇವರಿಗೆ ಕ್ರೀಡೆಗೆ ಬಹಳಷ್ಟು ಪ್ರೋತ್ಸಾಹ ಸಿಗುತ್ತೆ. ಆ ಪ್ರೋತ್ಸಾಹ ಅವರು ಮುಂದಿನ ದಿನಗಳಲ್ಲಿ ಒಬ್ಬ ಅತ್ಯುತ್ತಮ ಕ್ರೀಡಾಪಟುವಾಗಿ ಹೊರಹೊಮ್ಮೋದಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥದ್ದು. ಬಹುಶಃ ಅಂತಹದಕ್ಕೆ ಮತ್ತೊಂದು ಉದಾಹರಣೆಯನ್ನು ನಾನು ನಿಮಗೆ ಇವತ್ತು ತೋರಿಸೋದಕ್ಕೆ ನಿಂತಿದ್ದೇನೆ. ನಾನು ನಿಂತಿರುವಂತಹ ಜಾಗ ಇದು ಪುತ್ತೂರಿನ ದರ್ಬೆಯಲ್ಲಿರುವಂತಹ ಲಿಟಲ್ ಫ್ಲವರ್ ಹಿರಿಯ ಪ್ರಾಥಮಿಕ ಶಾಲೆ. ಈ ಶಾಲೆಯ ಸಾಧನೆ ಅಥವಾ ಕ್ರೀಡಾ ಸಾಧನೆಯನ್ನು ನಾವು ಗಮನಿಸಿದರೆ ಖಂಡಿತ ನಾವು ಎಲ್ಲರೂ ಕೂಡ ಹೆಮ್ಮೆ ಪಡಬೇಕು. ವಿಷಯವನ್ನು ಇನ್ನಷ್ಟು ಎಕ್ಸ್ಪ್ಲೇನ್ ಮಾಡೋದಕ್ಕಿಂತ ಮುಂಚೆ ಇಲ್ಲಿ ಇಟ್ಟಿರುವಂತಹ ಒಂದಷ್ಟು ಟ್ರೋಫಿಗಳನ್ನು ನಿಮಗೆ ತೋರಿಸ್ತಾ ಹೋಗ್ತೇನೆ. ಅದೆಷ್ಟು ಟ್ರೋಫಿಗಳಿದೆ, ಈ ಎಷ್ಟು ಟ್ರೋಫಿಗಳನ್ನು, ಬಹುಮಾನಗಳನ್ನು, ಪ್ರಶಸ್ತಿಗಳನ್ನು ಈ ಶಾಲೆ ಪಡೆದುಕೊಂಡಿದೆ ಅನ್ನುವಂಥದ್ದು. ನಿರಂತರವಾಗಿ ಈ ಸಾಧನೆ ಈ ಶಾಲೆಯ ಮೂಲಕ ನಡೆದುಕೊಂಡು ಬಂದಿದೆ. ಕೇವಲ ಕ್ರೀಡೆ ಮಾತ್ರ ಅಲ್ಲ, ಪಠ್ಯೇತರ ಚಟುವಟಿಕೆಗಳಲ್ಲಿ, ಕಲಿಕೆಯಲ್ಲಿ ಅಂದರೆ ಅಕಾಡೆಮಿಕ್ಸಲ್ಲಿರ್ಬೋದು, ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿರ್ಬೋದು, ಪ್ರತಿಯೊಂದರಲ್ಲೂ ಕೂಡ ಈ ಶಾಲೆಯ ಒಂದು ಸಾಧನೆ ಮುಂದುವರೆದುಕೊಂಡು ಬಂದಿದೆ. ಆದರೆ ಇಲ್ಲಿರುವಂಥದ್ದು ಕ್ರೀಡೆಗೆ ಸಂಬಂಧಪಟ್ಟ ಹಾಗೆ ಈ ಶಾಲೆಯ ವಿದ್ಯಾರ್ಥಿಗಳು ಪಡೆದುಕೊಂಡಿರುವಂತಹ ಬಹುಮಾನಗಳು, ಪ್ರಶಸ್ತಿಗಳ ಒಂದು ಟ್ರೋಫಿ ಅನ್ನುವಂಥದ್ದು. ಸೊ ಇಷ್ಟೆಲ್ಲ ಯಾಕೆ ಹೇಳ್ತಾ ಇದ್ದೇವೆ ಅಂತ ಹೇಳಿದರೆ, ಈ ಬಾರಿ ಲಿಟಲ್ ಫ್ಲವರ್ ಹಿರಿಯ ಪ್ರಾಥಮಿಕ ಶಾಲೆಯ ಬಾಲಕಿಯರ ವಿಭಾಗದ ಅಂದರೆ 14ರ ವಯೋಮಾನದ ಬಾಲಕಿಯರ ವಿಭಾಗ ರಾಷ್ಟ್ರ ಮಟ್ಟದ ಸ್ಪರ್ಧೆಗೆ ಆಯ್ಕೆಯಾಗಿದೆ ಅನ್ನುವಂಥದ್ದು. ಸೊ ಆ ಬಾಲಕಿಯರ ತಂಡ ಜೊತೆಗೆ ಅವರಿಗೆ ಮಾರ್ಗದರ್ಶನ ಮಾಡಿದಂತಹ ಶಿಕ್ಷಕರು, ಶಾಲೆಯ ಮುಖ್ಯಸ್ಥರುಗಳು ಎಲ್ಲರನ್ನೂ ಕೂಡ ನಾವು ಮಾತನಾಡಿಸಬೇಕು. ಅವರ ಖುಷಿ ಎಷ್ಟಿದೆ ಅನ್ನುವಂಥದ್ದನ್ನು ಕೇಳಬೇಕು ಅನ್ನುವಂಥದ್ದು. ಸೊ ಲಿಟಲ್ ಫ್ಲವರ್ ಶಾಲೆಯ ಈ ಒಂದು ಕಬಡ್ಡಿಯ ಸಾಧನೆಯ ಬಗ್ಗೆ ಹೇಳೋದಿದ್ರೆ, ಇದು 4 ಬಾರಿ ರಾಜ್ಯ ಮಟ್ಟಕ್ಕೆ ಹೋಗಿ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸಿದಂಥ ಹಿರಿಮೆಯನ್ನು ಪಡೆದುಕೊಂಡಿದೆ. ಅದೇ ರೀತಿ 2 ಬಾರಿ ರಾಷ್ಟ್ರ ಮಟ್ಟಕ್ಕೆ ಆಯ್ಕೆಯಾದಂತಹ ಒಂದು ಹೆಗ್ಗಳಿಕೆ. ಇತ್ತೀಚೆಗೆ ಚಿಕ್ಕಮಗಳೂರಿನ ಕಡೂರಿನಲ್ಲಿ ನಡೆದಂತಹ ರಾಜ್ಯ ಮಟ್ಟದ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನವನ್ನು ಪಡೆದುಕೊಂಡು ಇದೀಗ ಡಿಸೆಂಬರ್ 9ರಿಂದ ಮಹಾರಾಷ್ಟ್ರದ ಅಮರಾವತಿಯಲ್ಲಿ ನಡೆಯಲಿರುವಂತಹ ರಾಷ್ಟ್ರಮಟ್ಟದ ಸ್ಪರ್ಧೆಗೆ ಆಯ್ಕೆಯಾಗಿರುವಂತಹ ಬಾಲಕಿಯರ ತಂಡವನ್ನು ನೋಡಬಹುದು. ಯಾವ ರೀತಿ ಒಂದು ಆಕರ್ಷಕವಾದ ಉಡುಪಿನಲ್ಲಿ ಈ ತಂಡ ಕಂಗೊಳಿಸ್ತಾ ಇದೆ ಅನ್ನುವಂಥದ್ದು. ಸೊ ಅವರ ಜೊತೆಗೆ ಮಾತನಾಡೋಣ. ಅವರಿಗೆ ಅನುಭವ ಹೇಗಿತ್ತು, ಹೇಗೆ ಶಾಲೆಯಲ್ಲಿ ಟ್ರೈನಿಂಗ್ ಸಿಗ್ತಾ ಇದೆ, ಎಲ್ಲವನ್ನು ಕೂಡ ನಾವು ಮಾತನಾಡಿಸೋಣ. ಬಹುಶಃ ಅದೆಲ್ಲದಕ್ಕೆ ಒಬ್ಬ
ಕಾರಣಕರ್ತರಾದಂತಹ ಬಹುಶಃ ಈ ಎಲ್ಲ ಸಾಧನೆಯ ರೂವಾರಿಯಾಗಿರುವಂತಹ ಶಾಲೆಯ ಸಹ ಶಿಕ್ಷಕರಾಗಿದ್ದುಕೊಂಡು ಶಾಲೆಯ ದೈಹಿಕ ಶಿಕ್ಷಕರ ಜವಾಬ್ದಾರಿಯನ್ನು ನಿರ್ವಹಣೆ ಮಾಡ್ತಾ ಇರುವಂತಹ ಶಿಕ್ಷಕರು ಬಾಲಕೃಷ್ಣ ಪೊರ್ದಾಳ್ ಅವರು 16 ವರ್ಷಗಳಿಂದ ಈ ಶಾಲೆಯಲ್ಲಿ ಸಹ ಶಿಕ್ಷಕರಾಗಿ ಜೊತೆಗೆ ಕ್ರೀಡಾ ಶಿಕ್ಷಕರ ಜವಾಬ್ದಾರಿಯನ್ನು ನಿರ್ವಹಣೆ ಮಾಡಿಕೊಂಡು ಬರ್ತಾ ಇದ್ದಾರೆ. ಸೊ ಅವರ ಜೊತೆಗೆ ಮಾತನಾಡಬೇಕು. ಅವರ ಜೊತೆಗೆ ಮಾತನಾಡುವುದಕ್ಕಿಂತ ಮುಂಚೆ ಎಲ್ಲ ವಿದ್ಯಾರ್ಥಿನಿಯರ ಒಂದು ಪರಿಚಯವನ್ನು ಮೊದಲಿಗೆ ಮಾಡಿಕೊಳ್ಳೋಣ. ಸೊ ಈಗ ಬಾಲಕೃಷ್ಣ ಸರ್ ನಮಗೆ ಎಲ್ಲ ವಿದ್ಯಾರ್ಥಿಗಳು ಮತ್ತು ಅವರ ರೋಲನ್ನು ನಮಗೆ ಪರಿಚಯ ಮಾಡ್ತಾರೆ. ಸರ್ ನಮಸ್ತೆ. ನಮಸ್ತೆ. ನಿಮ್ಮ ಒಂದು ಕ್ರೀಡಾಪಟುಗಳ ನಿಮ್ಮ ಸಾಧಕರ ಒಂದು ಪರಿಚಯವನ್ನು ನೀವೇ ಮೊದಲಿಗೆ ಮಾಡಿಕೊಡ್ಬೇಕು ಅಂತ. ಖಂಡಿತ ಸರಿ. ಸೊ ಇವಳು ಶ್ರಿಜ್ಞಾ ಅಂತ 6ನೇ ತರಗತಿ ರೈಡರ್. ಇದು ನಮ್ಮ ಜೆನಿಟಾ ಅಂಥೇಳಿ ನಮ್ಮ ರಾಷ್ಟ್ರ ಮಟ್ಟದ ಟೀಮಲ್ಲೂ ಕೂಡ ಕಾರ್ನರ್ ವಿಭಾಗದಲ್ಲಿ ಇವಳು ತನ್ನ ನಿರ್ವಹಣೆಯನ್ನು ತೋರಿಸ್ತಾಳೆ. ಒಂದು ಅತ್ಯುತ್ತಮವಾದ ಕಾರ್ನರ್, ಪ್ರೋ ಕಬಡ್ಡಿಯ ಎಲ್ಲ ಸ್ಕಿಲ್ಗಳನ್ನು ಕೂಡ ಕರಗತ ಮಾಡಿಕೊಂಡವಳು. ಇದಾದ ನಂತರ ಇವಳು ಇನ್ನೊಂದು ಕಾರ್ನರ್, ನಮ್ಮ ರೈಟ್ ಕಾರ್ನರಲ್ಲಿ ನಮ್ಮ ಸುಶ್ರಾವ್ಯ ಅನ್ನುವ ಹುಡುಗಿ ಅತ್ಯುತ್ತಮವಾಗಿ ನಾಡಿದ್ದು ಕೂಡ ರಾಷ್ಟ್ರ ಮಟ್ಟದಲ್ಲಿ ಕಾರ್ನರ್ ವಿಭಾಗದಲ್ಲಿ ಭಾಗವಹಿಸ್ತಾಳೆ. ಇವಳು 7ನೇ ತರಗತಿ. ನಮ್ಮ ಜೆನಿಟಾ ಕೂಡ 7ನೇ ತರಗತಿ. ನಮ್ಮ ಹಾರ್ದಿಕಾ ಇವಳು 6ನೇ ತರಗತಿ. ಇವಳಿಗೆ ಮೊನ್ನೆ ರಾಜ್ಯ ಮಟ್ಟದಲ್ಲಿ ಮಂಗಳೂರಿನ ಮೀನು ಅಂತೇಳಿ ಒಂದು ಬಿರುದನ್ನು ಕೂಡ ಇವಳ ಆಟವನ್ನು ನೋಡಿ ಕೊಟ್ಟಿದ್ದಾರೆ. ಒಳ್ಳೆ ರೈಡರ್, ಒಂದು ಬೆಸ್ಟ್ ರೈಡರ್, ಅತ್ಯುತ್ತಮವಾಗಿ ರೋಲ್ ಆಗಿ ಒಂದು ಕಬಡ್ಡಿಯ ಎಲ್ಲ ಸ್ಕಿಲ್ಗಳನ್ನು ಕರಗತ ಮಾಡಿಕೊಂಡ ಒಂದು ಒಳ್ಳೆ ರೈಡರ್ ಇವಳು. ಅದಾದ ನಂತರ ನಮ್ಮ ಜಸ್ಮಿತಾ ಇವಳು ಸೆಕೆಂಡ್ ಮ್ಯಾನ್ ವಿಭಾಗದಲ್ಲಿ ರೈಡರ್ ಆಗಿ ಜೊತೆಗೆ ಕಾರ್ನರ್ ಆಲ್ರೌಂಡರ್ ಆಗಿ ನಮ್ಮ ಟೀಮಲ್ಲಿ ಸೇವೆಯನ್ನು ನೀಡುತ್ತಾಳೆ. ಇನ್ನೊಂದು ನಮ್ಮ ಪಾತಿಮತ್ ಶೈಮಾ ಇವಳು ಥರ್ಡ್ ಮ್ಯಾನ್ ವಿಭಾಗದಲ್ಲಿ ಅತ್ಯುತ್ತಮವಾಗಿ ಬ್ಲಾಕನ್ನು ಮಾಡುವಂಥ ಒಂದು ಒಳ್ಳೆಯ ಆಟಗಾರ್ತಿ. ಇದು ನಮ್ಮ ಜುವೆನ್ನ ನಮ್ಮ ಟೀಮಿನ ಕ್ಯಾಪ್ಟನ್. ಕಳೆದ ಸಲ ಕೂಡ ರಾಜ್ಯ ತಂಡದ ಕ್ಯಾಪ್ಟನ್ ಆಗಿದ್ಲು ಮತ್ತು 2ನೇ ಬಾರಿಗೆ ಮತ್ತೆ ಕರ್ನಾಟಕ ರಾಜ್ಯ ತಂಡದ ಕ್ಯಾಪ್ಟನ್ ಆಗಿ ರಾಷ್ಟ್ರ ಮಟ್ಟದಲ್ಲಿ ತಂಡವನ್ನು ಮುನ್ನಡೆಸುವವಳು. ಜೊತೆಗೆ ಒಂದು ಅತ್ಯುತ್ತಮ ರೈಡರ್. ಅವಳ ರೈಡ್ ನಮಗೆ ಒಂದು ಸ್ಫೂರ್ತಿ. ಏನು ಹೇಳುತ್ತೇವೆ ಅದನ್ನು ಪರಿಪೂರ್ಣವಾಗಿ ಕ್ಲಪ್ತ ಸಮಯದಲ್ಲಿ ರಿಸೀವ್ ಮಾಡುವಂಥ ಒಳ್ಳೆಯ ಸ್ಕಿಲ್ ಇದೆ. ಕಲಿಕೆಯಲ್ಲಿ ಕೂಡ A+ ಅವಳು. ಜೊತೆಗೆ 2 ಬಾರಿ ರಾಜ್ಯ ತಂಡದ ಕ್ಯಾಪ್ಟನ್ ಆಗುವ ಒಂದು ಸುಯೋಗ ಅವಳ ಪಾಲಿಗಿದೆ. 7ನೇ ತರಗತಿಯಲ್ಲಿ ಇವಳು. ಇನ್ನು ಫಾತಿಮಾ ತಪ್ರಾ ಇವಳು ಒಂದು ಬೆಸ್ಟ್ ಕಾರ್ನರ್, ಬೆಸ್ಟ್ ಥರ್ಡ್ ಮ್ಯಾನ್, ಜೊತೆಗೆ ರೈಡರ್. ಯಾವ ವಿಭಾಗದಲ್ಲಿ ಜವಾಬ್ದಾರಿ ಕೊಟ್ಟರು ಕೂಡ ಅದನ್ನು ಅತ್ಯುತ್ತಮವಾಗಿ ಮಾಡುವಂಥ ಒಂದು ಆಲ್ರೌಂಡರ್ ಪ್ಲೇಯರ್ ನಮ್ಮ ಫಾತಿಮಾ ತಪ್ರಾ. ನಮ್ಮ ಸನ್ನಿಧಿ ಇವಳು 6ನೇ ತರಗತಿ ರೈಡರ್ ಆಗಿ ನಮ್ಮ ಟೀಮಲ್ಲಿ ಕಾರ್ಯನಿರ್ವಹಿಸ್ತಾಳೆ. ಇದು ನಮ್ಮ ಘನಶ್ರೀ ಅಂತ 6ನೇ ತರಗತಿ. ಆ್ಯಕ್ಚುಲಿ ನಿನ್ನೆ ಸೈಂಟ್ ಫಿಲೋಮಿನಾದಲ್ಲೇ ಮ್ಯಾಚ್ ಆದಾಗ ಅವಳ ಕೈ ಫ್ರ್ಯಾಕ್ಚರ್ ಆಗಿದೆ 2. ಆದರೂ ಕೂಡ ನಾನು ಆಡ್ತೇನೆ ಅಂತೇಳಿ ಟೀಮಲ್ಲಿ ಆಡಿದಂಥ ಒಂದು ಒಳ್ಳೆಯ ರೈಡರ್, ಜೊತೆಗೆ ಥರ್ಡ್ ಮ್ಯಾನನ್ನು ಈ ವರ್ಷ ಮತ್ತು ಬರುವ ವರ್ಷ ಕೂಡ ಮಾಡುವಂಥ ಒಳ್ಳೆಯ ಹುಡುಗಿ ನಮ್ಮ ಘನಶ್ರೀ. ಇದು ಪೂರ್ವಿ 6ನೇ ತರಗತಿಯಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾಳೆ. ಇವಳು ಕೂಡ ಒಂದು ಒಳ್ಳೆಯ ರೈಡರ್. ನಮ್ಮ ಬರುವ ವರ್ಷ ಟೀಮನ್ನು ಮುನ್ನಡೆಸುವವರು ಇವರು ಕೂಡ. ಈ ವರ್ಷದಿಂದಲೇ ಪ್ರಾಕ್ಟೀಸಲ್ಲಿ 5ನೇ ಕ್ಲಾಸ್ನಿಂದಲೇ ತೊಡಗಿಸಿಕೊಂಡಿದ್ದಾರೆ. ಇದು ನಮ್ಮ ಈ ವರ್ಷ ಕೂಡ ಕಾರ್ನರ್, ಬರುವ ವರ್ಷ ತಂಡದ ಕಾರ್ನರ್ ಆಗಿ ಇವಳು ನಿರ್ವಹಿಸ್ತಾಳೆ. ಒಂದು ಕಡಿಮೆ ಅವಧಿಯಲ್ಲಿ ಒಳ್ಳೆಯ ಸ್ಕಿಲ್ಗಳನ್ನು ಮೈಗೂಡಿಸಿಕೊಂಡ ಒಂದು ಒಳ್ಳೆಯ ಆಟಗಾರ್ತಿ ನಮ್ಮ ಸಾಕ್ಷಿ. ಇನ್ನು ನಮ್ರತಾ ಶೆಟ್ಟಿ ಇನ್ನು ಮುಂದಿನ ವರ್ಷದ ಕಾರ್ನರ್ ಅವಳು. ಇವರಿಬ್ಬರ ಕಾರ್ನರ್ ಅಲ್ಲಿ ಜೆನಿಟಾ ಮತ್ತು ಸುಶ್ರಾವ್ಯ ಇದ್ದಾಗೆ ಇವರು ಕೂಡ ಒಳ್ಳೆಯ ಕಾರ್ನರ್ ಆಗಿ ಅತ್ಯುತ್ತಮವಾಗಿ ಈಗಲೇ ಎಲ್ಲ ಸ್ಕಿಲ್ಗಳನ್ನು ಕರಗತ ಮಾಡಿದ್ದಾರೆ. ಇದು ನಮ್ಮ ತ್ರಿಷಾ ಬರುವ ವರ್ಷಕ್ಕೆ ಥರ್ಡ್ ಮ್ಯಾನ್, ಜೊತೆಗೆ ಈಗಲೂ ಕೂಡ ರೈಡರ್ ಮತ್ತು ಥರ್ಡ್ ಮ್ಯಾನ್ ಎರಡನ್ನ ಕೂಡ ಅತ್ಯಂತ ಒಳ್ಳೆಯ ರೀತಿಯಲ್ಲಿ ಕರಗತ ಮಾಡಿಕೊಂಡಂಥ ತಂಡ. ಅದರಿಂದ ಖುಷಿ ಆಗ್ತದೆ. ಕ್ಲಪ್ತ ಸಮಯ ಮತ್ತು ಅವರ ಪರಿಪೂರ್ಣ ಶ್ರಮ, ಅದಕ್ಕೋಸ್ಕರ ಒಳ್ಳೆಯ ಪ್ಲೇಯರ್ಗಳಾಗಿ ಹೊರಹೊಮ್ಮಿದ್ದಾರೆ. ಇದೆಲ್ಲವೂ ಕೂಡ ನಿಮ್ಮ ಟೀಮ್ ಅನ್ನುವಂಥದ್ದು. ಹೌದು ಸರಿ. ಓಕೆ, ಎಲ್ಲರೂ ಕೂಡ ಒಂದಷ್ಟು ಮಂದಿ ಮುಂದಿನ ವರ್ಷದ ಕ್ರೀಡಾಕೂಟಗಳಿಗೂ ಕೂಡ ಸಜ್ಜಾಗ್ತಾ ಇದ್ದಾರೆ. ಖಂಡಿತ ಸರ್. ನಮ್ದು 5ನೇ ಕ್ಲಾಸಿಂದ ನಾವು ಟೀಮ್ ಕಟ್ಟಲಿಕ್ಕೆ ಸ್ಟಾರ್ಟ್ ಮಾಡ್ತೇವೆ. 5ರಲ್ಲಿ ಒಂದು ಟೀಮ್, 6ರಲ್ಲಿ ಒಂದು ಟೀಮ್, 7ರಲ್ಲಿ ಒಂದು ಟೀಮ್ ಇದೆ ನಮ್ದು. ಅದು ನಮ್ದು ನಿರಂತರ ಪ್ರಾಕ್ಟೀಸ್ ಇರುವ ಕಾರಣ 5 ನಮಗೆ ಇಲಾಖೆಯ ವತಿಯಿಂದ ನೇರ ಆಡ್ಲಿಕ್ಕಿಲ್ಲ. ಆದರೆ 6ನೇಯಿಂದ ಸ್ಟಾರ್ಟ್ ಮಾಡ್ತಾರೆ ಮ್ಯಾಚಿಗೆ ಬರಲಿಕ್ಕೆ. ಅದು ನಿರಂತರವಾಗಿ ನಡೀತದೆ. ಓಕೆ, ಹೇಗಿತ್ತು ಅಂದರೆ ಹೇಗಿದೆ ಈ ಮಕ್ಕಳನ್ನು ಒಂದು ಸಜ್ಜುಗೊಳಿಸುವಂಥ ಒಂದು ನಿಮ್ಮ ಒಂದು ಸಿದ್ಧತೆ ಅಥವಾ ಪೂರ್ವ ತಯಾರಿಗಳು ಹೇಗೆ ಮಾಡ್ತೀರಿ, ಹೇಗೆ ಟ್ರೈನಿಂಗ್ ಕೊಡ್ತೀರಿ? ಹೇಳಿದ್ರು ಬೆಳಿಗ್ಗೆ 5 ಗಂಟೆಯಿಂದ ಸಂಜೆ 5 ಗಂಟೆ ತನಕವೂ ಕೂಡ ಶಾಲೆಯಲ್ಲಿ ಇರ್ತೀರಿ ಅನ್ನುವಂಥ ಮಾತುಗಳನ್ನೆಲ್ಲ ಹೇಳಿದ್ರು.
ಸೊ ಹೇಗೆ ಅಂತ ನಿಮಗೆ? ಖಂಡಿತ ಸರ್. ಅಂದರೆ ಕಳೆದ ಒಂದು 5 ವರ್ಷಗಳ ಹಿಂದೆ ನಾವು ಜಿಲ್ಲೆಯಲ್ಲಿ ವಿನ್ನಾಗಿ ವಿಭಾಗ ಮಟ್ಟಕ್ಕೆ ಹೋಗಿ ಅಲ್ಲಿಂದ ಹಿಂದೆ ಬರ್ತಿದ್ದೆವು. ಅದಾದ ನಂತರ 4 ವರ್ಷಗಳ ಹಿಂದೆ ಪ್ರಥಮ ಬಾರಿಗೆ ಸ್ಟೇಟನ್ನು ಕಂಡಾಗ ನಮಗೊಂದು ಚಿತ್ರಣ ಮೂಡಿತ್ತು, ನಮ್ಮ ಮಟ್ಟ ಹೇಗಿರಬೇಕು ತರಬೇತಿಯದ್ದು ಅಂತ. ಆವತ್ತಿನಿಂದ ನಾವು ಕಠಿಣವಾದ ಪರಿಶ್ರಮವನ್ನು ಪಡಲಿಕ್ಕೆ ಪ್ರಾರಂಭ ಮಾಡಿದೆವು. ಅಂದರೆ ಡೇ 1ನಿಂದ ಅವತ್ತು ಸ್ಟೇಟ್ ಲೆವೆಲಲ್ಲಿ 3rd ಪ್ಲೇಸನ್ನು ತಗೊಂಡು ಬಂದ ದಿನದಿಂದ ಒಂದು ಹೊಸ ಕನಸಿತ್ತು, ಸ್ಟೇಟ್ ಲೆವೆಲಲ್ಲಿ ಒಂದಾದರೂ ಫಸ್ಟ್ ಹೊಡಿಬೇಕು ಅಂತ. ಅದಾದ ನಂತರ ನೆಕ್ಸ್ಟ್ ಇಯರ್ ಪ್ರಯತ್ನವನ್ನು ಪಟ್ಟೆವು. ಮೈಸೂರು ವಿಭಾಗ ಮಟ್ಟದಲ್ಲಿ 3ಯ ಸ್ಥಾನವನ್ನು ಪಡ್ಕೊಂಡು ನಮ್ಮ 2 ವಿದ್ಯಾರ್ಥಿಗಳು ರಾಜ್ಯ ಮಟ್ಟಕ್ಕೆ ಸೆಲೆಕ್ಷನ್ ಆದರು. ಅದಾದ ನಂತರ ಕಳೆದ ಸೀಸನಲ್ಲಿ ಮತ್ತೆ ನಾವು ಪ್ರಯತ್ನವನ್ನು ಪಟ್ಟು ಜಿಲ್ಲಾ ಮಟ್ಟ ನಮ್ಮ ಶಾಲೆಯಲ್ಲಿ ಅತ್ಯುತ್ತಮ ರೀತಿಯಲ್ಲಿ ಸಂಘಟನೆ ಆಯಿತು. ಅದಾದ ನಂತರ ಮೈಸೂರು ವಿಭಾಗ ಮಟ್ಟಕ್ಕೆ ಹೋದೆವು. ನಿರೀಕ್ಷೆ ಇಲ್ಲದೆ ಅತ್ಯುತ್ತಮ ಆಟದೊಂದಿಗೆ ನಾವು ರಾಜ್ಯ ಮಟ್ಟಕ್ಕೆ ಹೋದೆವು. ರಾಜ್ಯ ಮಟ್ಟದಲ್ಲಿ ನಾಗಮಂಗಲದ ಆದಿಚುಂಚನಗಿರಿಯಲ್ಲಿ ನಡೆದ ಪಂದ್ಯಾಟದಲ್ಲಿ ನಮ್ಮ ನಿರೀಕ್ಷೆಗೆ ಮೀರಿದ ಒಂದು ಫಲಿತಾಂಶ ಬಂತು. ಆ ವರ್ಷ ಕೂಡ ರಾಷ್ಟ್ರ ಮಟ್ಟಕ್ಕೆ ಹೋಗಿ ಪುತ್ತೂರಿನ ಲಿಟಲ್ ಫ್ಲವರ್ ಶಾಲೆಯ ತಂಡ ರಾಜ್ಯ ಮಟ್ಟವನ್ನು ಪ್ರತಿನಿಧಿಸುವ ಒಂದು ಸುಯೋಗ ನಮಗೆ ಬಂತು. ಕಳೆದ ವರ್ಷ ಡಿಸೆಂಬರ್ ತಿಂಗಳಲ್ಲಿ ರಾಜ್ಯ ಮಟ್ಟವನ್ನು ಮುಗಿಸಿದ ನಂತರ ಅಲ್ಲಿಂದ ಇಲ್ಲಿಯ ತನಕ ನಿರಂತರವಾಗಿ ಯಾವುದೇ ರಜೆಗಳನ್ನು ತೆಗೆದುಕೊಳ್ಳದೆ ಪ್ರತಿನಿತ್ಯ ಬೆಳಗ್ಗೆ ಮತ್ತು ಸಂಜೆ 2 ಅವಧಿಯ ಪ್ರಾಕ್ಟೀಸನ್ನು ಕಂಟಿನ್ಯೂ ಮಾಡಿದೆವು. ಜೊತೆಗೆ ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಎಲ್ಲ ಮಕ್ಕಳು ರಜೆಯ ಮಜವನ್ನು ಸವಿದ್ರೆ ಇವರು 2 ತಿಂಗಳು ನಿರಂತರವಾಗಿ ಕಬಡ್ಡಿಯಲ್ಲೇ ತನ್ನನ್ನು ತೊಡಗಿಸಿಕೊಂಡಿದ್ದರು. ಇವತ್ತು ರಾಜ್ಯ ಮಟ್ಟದಲ್ಲಿ ಕೂಡ ಒಂದು ಒಳ್ಳೆಯ ಸಾಧನೆ ಮಾಡಲಿಕ್ಕೆ ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ನಾವು ಇಡೀ ದಿನ ಪ್ರಾಕ್ಟೀಸ್ ಮಾಡಿದ್ದು ಒಂದು ಒಳ್ಳೆಯ ಸಾಧನೆಯ ಮಾಡಲಿಕ್ಕೆ ಅದು ಒಂದು ಪ್ರೇರಣೆ ಆಯಿತು ಅಂತ ಹೇಳೋದು ಕೂಡ ಸತ್ಯ. ಜೊತೆಗೆ ಮಕ್ಕಳ ಪರಿಶ್ರಮ ಅಂತೇಳಿದ್ರೆ ನಾವು 6 ಗಂಟೆಗೆ ನನ್ನ ಪ್ರಯಾಣ ಮನೆಯಿಂದ ಆರಂಭ ಆದರೆ 7 ಗಂಟೆಗೆ ನಾವು ಗ್ರೌಂಡಿಗೆ ಬಂದು ಪ್ರಾಕ್ಟೀಸನ್ನು ಸ್ಟಾರ್ಟ್ ಮಾಡ್ತೇವೆ. ಅಲ್ಲಿಂದ 9 ಗಂಟೆ ತನಕ ನಿರಂತರವಾಗಿ 2 ಗಂಟೆ ಬೆಳಗ್ಗೆ ಪ್ರಾಕ್ಟೀಸ್ ಮಾಡ್ತೇವೆ. ಸಂಜೆ 2 ಗಂಟೆಯಿಂದ 5:30 ಗಂಟೆ ತನಕ ಆಲ್ಮೋಸ್ಟ್ ನಮ್ಮದು ಪ್ರಾಕ್ಟೀಸ್ ನಡೆಯುತ್ತೆ. ಅಂತೂ ಇವರು ದಿನಕ್ಕೆ 4 ರಿಂದ 5 ಗಂಟೆ ಖಾಲಿ ಕಬಡ್ಡಿಯ ಪ್ರಾಕ್ಟೀಸನ್ನು ಮಾಡ್ತಾರೆ. ಆದ್ದರಿಂದ ನಾವು ಒಳ್ಳೆಯ ವರ್ಕೌಟನ್ನು ಮಾಡ್ತೇವೆ, ಸ್ಟೆಪ್ ವರ್ಕೌಟ್ ಮಾಡ್ತೇವೆ, ಕೋನ್ ವರ್ಕೌಟ್ ಮಾಡ್ತೇವೆ, ಜೊತೆಗೆ ಕೋರ್ಟ್ ವರ್ಕೌಟ್. ಕಬಡ್ಡಿಗೆ ಬೇಕಾದಂತಹ ಒಳ್ಳೆ ವಿಡಿಯೋಗಳನ್ನು ಮಕ್ಕಳಿಗೆ ತೋರಿಸಿ ಒಂದು ಆಧುನಿಕ ಶೈಲಿಯಲ್ಲಿ ಮಕ್ಕಳನ್ನು ಹೇಗೆ ರೆಡಿ ಮಾಡ್ಬೋದು ಅನ್ನುವ ನಿಟ್ಟಿನಲ್ಲಿ ಪ್ರತಿ ಮಗುವನ್ನು ಕರೆಕ್ಷನ್ ಮಾಡ್ತೇವೆ. ಕಾರ್ನರಿಗೆ ಯಾವೆಲ್ಲ ಸ್ಕಿಲ್ ಬೇಕೋ ಆ ಎಲ್ಲ ಸ್ಕಿಲ್ ಬೇಕು ಅಂತ ಖಾಲಿ ಕಾರ್ನರಿಗೆ, 3rd ಮ್ಯಾನಿಗೆ, ರೈಡರಿಗೆ ಪ್ರತಿ ಸ್ಕಿಲ್ಲನ್ನು ಕೂಡ ತುಂಬ ಟೈಮ್ ತಗೊಂಡು ಚೆನ್ನಾಗಿ ಮಾಡಬೇಕು ಅನ್ನುವ ಕಾರಣಕ್ಕೋಸ್ಕರ ತುಂಬ ಪ್ರಯತ್ನ ಆಗಿದೆ. ಜೊತೆಗೆ ಕಳೆದ ಏಪ್ರಿಲ್ ತಿಂಗಳಿಂದ ಲೆಕ್ಕ ಹಾಕಿದರೂ ಕೂಡ ಕಳೆದ 6 ತಿಂಗಳಲ್ಲಿ ಕನಿಷ್ಠ ಅಂದರೂ ಕೂಡ ಇವರು 800 ಗಂಟೆಗಳಷ್ಟು ಪ್ರಾಕ್ಟೀಸನ್ನು ಮಾಡಿದ್ದಾರೆ. 800 ಗಂಟೆ 100% ಇವರು ಪ್ರಾಕ್ಟೀಸ್ ಮಾಡಿದ ಪರಿಣಾಮ ಇವತ್ತು ರಾಜ್ಯ ಮಟ್ಟವನ್ನು 2ನೇ ಬಾರಿ ದಾಟಿ ರಾಷ್ಟ್ರ ಮಟ್ಟಿಗೆ ಹೋಗುವಂಥ ಒಂದು ಅವಕಾಶ ಬಂದಿದೆ. ಇದರಲ್ಲಿ ಈ ಎಲ್ಲ ಮಕ್ಕಳದ್ದು ಮತ್ತು ಪೋಷಕರ ಒಂದು ಸಹಕಾರ. ಯಾವ ಟೈಮಿಗೆ ಮಕ್ಕಳು ಬೇಕು ಅಂದಾಗ ಈ ಎಲ್ಲ ಮಕ್ಕಳ ಪೋಷಕರು ನಮಗೆ ಪರಿಪೂರ್ಣವಾಗಿ ಸಪೋರ್ಟಿಗೆ ನಿಲ್ತಾರೆ. ನಾನು ಬರುವಾಗ ಮಕ್ಕಳು ರೆಡಿ ಇರ್ತಾರೆ. ಅದರಿಂದ ನಮಗೇನಾಗತ್ತೆ ಅಂತ ಅವರ ಒಂದು ಇಂಟ್ರೆಸ್ಟನ್ನು ನೋಡಿ ನಮಗೆ ಇನ್ನಷ್ಟು ಕೊಡುವ ಅಂತ ಅನಿಸ್ತದೆ. ಅದರಿಂದ ಕಳೆದ 6 ತಿಂಗಳಲ್ಲಿ ಏನು 800 ಗಂಟೆ ಪ್ರಾಕ್ಟೀಸ್ ಮಾಡಿದ್ದೇವೆ. ಆ ಮಕ್ಕಳ ಒಂದು ಡೆಡಿಕೇಶನ್ ಏನಿದೆ ಅದು ಇವತ್ತು ವರ್ಕೌಟ್ ಆಗಿದೆ. ಬಹುಶಃ ನಾವು ವಲಯ ಮಟ್ಟದಿಂದ 1 ಸೈಡ್ ಮ್ಯಾಚ್, ತಾಲೂಕು ಮಟ್ಟದಲ್ಲೂ ಕೂಡ 1 ಸೈಡ್ ಬಂತು, ಜಿಲ್ಲೆಯಲ್ಲೂ ಕೂಡ 1 ಸೈಡ್ ಹೊಡೆದ್ರು, ಮೈಸೂರು ವಿಭಾಗ ಮಟ್ಟ ಕೂಡ 1 ಸೈಡ್ ಮ್ಯಾಚ್, ರಾಜ್ಯ ಮಟ್ಟದಲ್ಲಿ ನಾವು ಲೆಕ್ಕ ಹಾಕಿದರೆ ಒಟ್ಟು ಲೀಗ್ ಮ್ಯಾಚ್ ಆದ ಕಾರಣ 4 ವಿಭಾಗದಿಂದ 4 ತಂಡಗಳು ಬರ್ತವೆ. ಆ 4 ತಂಡಗಳಲ್ಲಿ ನಮ್ಮ ಪುತ್ತೂರು ತಂಡ ಮೈಸೂರು ವಿಭಾಗವನ್ನು ಪ್ರತಿನಿಧಿಸಿದಾಗ 4 ತಂಡದಲ್ಲೂ ಕೂಡ ಫಸ್ಟ್ ಮ್ಯಾಚನ್ನು 62 ಅಂಕಗಳಿಂದ ಗೆದ್ದೆವು, ಸೆಕೆಂಡ್ ಮ್ಯಾಚನ್ನು 54 ಅಂಕಗಳಿಂದ ಗೆದ್ದೆವು, 3rd ಮ್ಯಾಚನ್ನು 42 ಅಂಕಗಳಿಂದ ಗೆದ್ದೆವು. ಇದು ಯಾಕೆ ಇಷ್ಟು ಅಂತರ ಇದೆ ಅಂತ ಕೇಳಿದರೆ ಇವರ ಕಠಿಣವಾದ ಪರಿಶ್ರಮ. ಬಹುಶಃ ಒಬ್ಬ ತರಬೇತಿದಾರನಿಗೆ ಆ ತರಬೇತಿದಾರನ ಚೇರಲ್ಲಿ ಕೂತಾಗ ಸ್ವಲ್ಪ ಭಯ, ಹಾಟ್ ಸೀಟಲ್ಲಿ ಕೂತ ಅನುಭವ ಆಗುತ್ತೆ. ಬಹುಶಃ ಈ ಸಲ ನನಗೆ ಅಂತ ಯಾವುದೇ ಅನುಭವ ಆಗಲಿಲ್ಲ. ಕಾರಣ ಎಲ್ಲ ಮಕ್ಕಳು ಪರಿಪೂರ್ಣವಾದಂಥ ಒಂದು ತರಬೇತಿಯನ್ನು ಪಡ್ಕೊಂಡಿದ್ದು. ನಮ್ಮದೊಂದು ಪಾಲಿಸಿ ಇದೆ, ಶಾಲೆಯಲ್ಲಿ ನೀವು ಕೂಗಬೇಕು, ಆಗ ಓದ ಕಡೆ ನಗಡ್ಲಿಕ್ಕೆ ಆಗ್ತದೆ ಅಂತ. ಅಂದರೆ ಶಾಲೆಯಲ್ಲಿ ಕಠಿಣವಾದ ಪರಿಶ್ರಮವನ್ನು ಪಟ್ಟರೆ ಓದಲ್ಲಿ ನಾವು ಟೆನ್ಷನ್ ಇಲ್ಲದೆ ಮ್ಯಾಚ್ ವಿನ್ ಆಗಲಿಕ್ಕೆ ಸಾಧ್ಯ ಇದೆ ಅಂತ ನಾನು ಸ್ವತಃ ಕಂಡುಕೊಂಡದ್ದು. ಅಂತೂ ಕಳೆದ ಹಲವಾರು ವರ್ಷಗಳಿಂದ ಒಂದು ರಾಷ್ಟ್ರ ಮಟ್ಟವನ್ನು ನೋಡಬೇಕು, ನಾವು ವೈಯಕ್ತಿಕವಾಗಿ 1-2 ಮಕ್ಕಳನ್ನು ಕರ್ಕೊಂಡು ಹೋಗಿದ್ದೆವು. ಅದಕ್ಕಿಂತ ಒಂದು ಟೀಮ್ ಆಗಿ ಹೋದಾಗ ಅದರ ಖುಷಿಯೇ ಬೇರೆ. ಆದ್ದರಿಂದ ಈ ಎಲ್ಲ ಮಕ್ಕಳ ಒಂದು ನಮ್ಮ ಮುಖ್ಯ ಶಿಕ್ಷಕರ ಒಂದು ಪ್ರೋತ್ಸಾಹ, ಈ ಸಂಸ್ಥೆಯ ಮುಖ್ಯ ಶಿಕ್ಷಕರು ನಮ್ಮ ಆಟಕ್ಕೆ ಕೊಟ್ಟಂಥ
ಒಂದು ಸಮಯವನ್ನು, ಆಟಕ್ಕೆ ಕೊಟ್ಟ ಪ್ರೋತ್ಸಾಹವನ್ನು ಯಾವತ್ತೂ ಕೂಡ ನಾವು ಮರೆಯಲಿಕ್ಕಿಲ್ಲ. ಹೆಚ್ಚಿನ ಅವಧಿಯನ್ನು ಕೊಟ್ಟು ಪ್ರೋತ್ಸಾಹವನ್ನು ಕೊಟ್ಟವರು ನಮ್ಮ ಸಂಸ್ಥೆ ಮುಖ್ಯ ಶಿಕ್ಷಕರು, ನಮ್ಮ ಸಂಚಾಲಕರು ಕೂಡ ಅಷ್ಟೇ. ನಮ್ಮೆಲ್ಲರನ್ನ ಒಂದು ಪ್ರೋತ್ಸಾಹಿಸಿ ಒಂದು ಒಳ್ಳೆಯ ಸಪೋರ್ಟನ್ನು ನಮ್ಮ ಸಂಚಾಲಕರು ಕೂಡ ಕೊಟ್ಟಿದ್ದಾರೆ. ಜೊತೆಗೆ ನಮ್ಮ ಆಡಳಿತ ಮಂಡಳಿ ನಮ್ಮ ಬೆನ್ನ ಹಿಂದೆ ನಿಂತು, ನಮ್ಮ ರಕ್ಷಕ ಶಿಕ್ಷಕ ಸಂಘ, ಜೊತೆಗೆ ನಮ್ಮ ಟೀಮ್ ಮ್ಯಾನೇಜರ್ ವಿಲ್ಮಾ ಟೀಚರನ್ನು ಕೂಡ ನಾನು ಉಲ್ಲೇಖ ಮಾಡಬೇಕು. ಆರಂಭದಿಂದ ಇವತ್ತಿನವರೆಗೂ ಕೂಡ ಈ ಹೆಣ್ಣು ಮಕ್ಕಳಾದ ಕಾರಣ ಅವರೆಲ್ಲ ಜವಾಬ್ದಾರಿಯನ್ನು ನಿರ್ವಹಿಸಿ ವಲಯದಿಂದ ಹಿಡಿದು ರಾಜ್ಯ ಮಟ್ಟದವರೆಗೂ ಕೂಡ ಸಂಪೂರ್ಣ ನನ್ನ ಬೆನ್ನ ಹಿಂದೆ. ಮಕ್ಕಳ ಚಿಂತೆ ನನಗಿಲ್ಲ, ಪ್ರಾಕ್ಟೀಸ್ ಟೈಮಲ್ಲಿ ಮಾತ್ರ. ಉಳಿದ ಎಲ್ಲ ಸಂಘಟನೆ ಮಾಡುವಂಥದ್ದು, ಓದ ಕಡೆ ಮಕ್ಕಳನ್ನು ನೋಡುವಂಥದ್ದು, ಅವರ ಆತ್ಮವಿಶ್ವಾಸವನ್ನು ಹೆಚ್ಚಿಸುವಂಥದ್ದು, ಜೊತೆಗೆ ಒಂದು ಒಳ್ಳೆಯ ಪ್ರಾರ್ಥನೆ, ಎಲ್ಲರ ಪ್ರಾರ್ಥನೆ ನಮಗೆ ಫಲಿಸಿದೆ. ಅದಕ್ಕೋಸ್ಕರ ಆ ವಿಲ್ಮಾ ಟೀಚರ ಸೇವೆಯನ್ನು ಕೂಡ ನಾನು ಸ್ಮರಿಸಿಕೊಳ್ಳುತ್ತೇನೆ. ಕಾರಣ ಅವರು ನಮ್ಮ ಬೆನ್ನ ಹಿಂದೆ ನಿಂತ ಕಾರಣ ನಮಗೆ ಒಂದು ಧೈರ್ಯ ನಮ್ಮ ಹಿಂದೆ ಇದ್ದಾರೆ ಅನ್ನುವ ಕಾರಣಕ್ಕೋಸ್ಕರ. ಅದರಿಂದ ಎಲ್ಲರ ಒಂದು ಸಹಕಾರದಿಂದ ಇವತ್ತು ನಮ್ಮ ಟೀಮ್ 2ನೇ ಬಾರಿಗೆ ರಾಷ್ಟ್ರಮಟ್ಟವನ್ನು ಪ್ರತಿನಿಧಿಸುವಂಥ ಒಂದು ಸುಯೋಗವನ್ನು ಆ ಭಗವಂತ ಒದಗಿಸಿಕೊಟ್ಟಿದ್ದಾನೆ. ಅದಕ್ಕೋಸ್ಕರ ದೇವರಿಗೆ ನಾನು ಮೊದಲು ಕೃತಜ್ಞತೆಗಳನ್ನು ಸಮರ್ಪಿಸ್ತೇನೆ. ಜೊತೆಗೆ ಬರುವ ವರ್ಷದ ತಂಡವನ್ನು ಕೂಡ ಹೀಗೆ ಕಟ್ಟಿ ಫಿಲೋಮಿನಾದಲ್ಲಿ ಇಳಿಸಿ ಕೂಡ ಆಗಿದೆ, ಗೆಜ್ಜೆ ಕಟ್ಟುವ ಕೆಲಸ ಆಗಿದೆ. ಜೊತೆಗೆ ನಾವು ಈ ಕಬಡ್ಡಿಯನ್ನು ಇಲ್ಲಿಗೆ ನಿಲ್ಲಿಸೋದಿಲ್ಲ. ಈಗ ಇವತ್ತು ಏನು ನಾವು ನಾಡಿದ್ದು ರಾಷ್ಟ್ರಮಟ್ಟವನ್ನು ಆಡಿ ಬರುತ್ತೇವೆ, ಆ ನೆಕ್ಸ್ಟ್ ಡೇ ಇಂದ ನಮ್ಮ ಪಂದ್ಯಾಟಕ್ಕೆ ಪ್ರಾಕ್ಟೀಸ್ ನಿರಂತರ ನಡೀತದೆ, ಬೆಳಗ್ಗೆ ಮತ್ತು ಸಂಜೆ. ಅದು ಇನ್ನು ನಿಲ್ಲೋದು ಯಾವಾಗ ಅಂತ ಕೇಳಿದ್ರೆ ಮುಂದಿನ ವರ್ಷದ ಶೈಕ್ಷಣಿಕ ವರ್ಷ ಆಗಿ ಸ್ವಲ್ಪ ರೆಸ್ಟ್ ಕೊಡುತ್ತೇವೆ. ಅಲ್ಲಿಯ ತನಕ ಅದು ನಿರಂತರ ಪ್ರಾಕ್ಟೀಸ್ ಆಗುತ್ತೆ. ಪರಿಣಾಮ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತ. ನಾವು ಎಷ್ಟು ಪ್ರಾಕ್ಟೀಸ್ ಮಾಡ್ತೇವೆ ಅದು ಮಾತ್ರ ಖಂಡಿತವಾಗಿಯೂ ಕೂಡ ಫಲಿತಾಂಶವನ್ನು ಕೊಡುತ್ತದೆ. ಇದು ನಮಗೆ ಅಂತಲ್ಲ, ಯಾವರೇ ತಂಡವನ್ನು ಕಟ್ಟಿದ್ರೂ ಕೂಡ ನೀವು ಬೆಳಗ್ಗೆ ಮತ್ತು ಸಂಜೆ 2 ಅವಧಿಯಲ್ಲಿ ಏನು ಪ್ರಾಕ್ಟೀಸ್ ಮಾಡ್ತೀರಿ, ಪರಿಪೂರ್ಣವಾದಂಥ ಒಂದು ಟೈಮನ್ನು ಈ ಟೀಮ್ಗೆ ಕೊಟ್ಟಾಗ 100% ಯಾವುದೇ ಟೀಮನ್ನು ಪುತ್ತೂರಿಂದಲ್ಲ ಯಾರೂ ಕೂಡ ಗೆಲ್ಲಲಿಕ್ಕೆ ಸಾಧ್ಯ ಉಂಟು ಅನ್ನುವಂಥದ್ದು ಮಾತ್ರ ಸತ್ಯ. ಇದು ಸ್ವತಃ ನಾನು ಅನುಭವಿಸಿ ಪಡ್ಕೊಂಡಂಥ ಸತ್ಯ. ಸಹ ಶಿಕ್ಷಕರಾಗಿದ್ದುಕೊಂಡು ಆ ಜವಾಬ್ದಾರಿಯನ್ನು ನಿರ್ವಹಣೆ ಮಾಡಿಕೊಂಡು ಈಗ ದೈಹಿಕ ಶಿಕ್ಷಣ ಶಿಕ್ಷಕರಾಗಿಯೂ ಕೂಡ ಸೇವೆಯನ್ನು ಸಲ್ಲಿಸಿ ಮಕ್ಕಳನ್ನು ಸಜ್ಜುಗೊಳಿಸಿ ಇಷ್ಟೆಲ್ಲ ಸಾಧನೆಯನ್ನು ಮಾಡ್ತಾ ಇದ್ದೀರಿ. ಬಹುಶಃ ಸಪೋರ್ಟಿನ ಬಗ್ಗೆ ಹೇಳಿದ್ರೆ ನಿಮ್ಮ HM ಆಗಿರ್ಬೋದು, ಆಡಳಿತ ಮಂಡಳಿ ಆಗಿರ್ಬೋದು, ಪೋಷಕರಾಗಿರ್ಬೋದು. ಸೊ ಈಗ ನಿಮಗೆ ಈಗ ಮುಂದಕ್ಕೆ ಈಗ ನಿರೀಕ್ಷೆಗಳಿರುವಂಥದ್ದು ಏನು ಅಂತ? ಸಹ ಶಿಕ್ಷಕ ಮತ್ತು ದೈಹಿಕ ಶಿಕ್ಷಣ ಶಿಕ್ಷಕ ನನ್ನ ಭಾಗ್ಯ. ಈ ಸಂಸ್ಥೆ ನನಗೆ 2 ಕೊಟ್ಟಿದೆ. 7ನೇ ತರಗತಿಯ ತರಗತಿ ಶಿಕ್ಷಕನನ್ನಾಗಿ ಮಾಡಿದೆ, ಜೊತೆಗೆ ದೈಹಿಕ ಶಿಕ್ಷಣ ಶಿಕ್ಷಕ ವಿಭಾಗವನ್ನು ಕೂಡ ನನಗೆ ಈ ಸಂಸ್ಥೆ ಕೊಟ್ಟಿದೆ. ಪರಿಣಾಮ ಏನಾಯಿತು, ಪಾಠಕ್ಕೆ ಹೋಗುವಾಗ ಪಾಠದ ಮಾಸ್ಟ್ರು, ಆಟಕ್ಕೆ ಹೋಗುವಾಗ ಆಟದ ಮಾಸ್ಟ್ರು. ಆದ್ದರಿಂದ ನಾನು 2 ಅನುಭವ. ಆದರೆ ಸಹ ಶಿಕ್ಷಕನಾಗಿ ತರಗತಿಯಲ್ಲಿ ಪಾಠ ಮಾಡಿದರೆ ನಾವು ಸ್ವಲ್ಪ ಮಕ್ಕಳು ಓದದೇ ಇದ್ದರೂ ಅಥವಾ ಕಡಿಮೆ ಆದರೂ ಕೂಡ ನಾವು ಬೈದರೆ ನಾಳೆಗೆ ರಿಪೇರಿ ಆಗ್ತದೆ. ಬಟ್ ಇಲ್ಲಿ ಆಗಲ್ಲ, ಇಲ್ಲಿ ತುಂಬ ತಾಳ್ಮೆ ಬೇಕು. ಕಬಡ್ಡಿಯಲ್ಲಂತೂ ನಾನು ಸ್ವಲ್ಪ ಜೋರು ಮಾಡಿ ಹೇಳಿಕೊಟ್ಟ ಕೂಡಲೇ ನಾಳೆ ಇದರಿಂದೆಲ್ಲ ಮೈನಸ್ ಆಗ್ತಾರೆ. ಆದರೆ ಸಹ ಶಿಕ್ಷಕರಕ್ಕಿಂತ ದೈಹಿಕ ಶಿಕ್ಷಣ ಶಿಕ್ಷಕರದ್ದು ಸ್ವಲ್ಪ ಸವಾಲುಗಳಿರುವಂಥ ಒಂದು ಕ್ಷೇತ್ರ. ಕಾರಣ ಮಕ್ಕಳನ್ನು ಕರೆತರುವಂಥದ್ದು, ಮಕ್ಕಳನ್ನು ಆಟಕ್ಕೆ ಒಗ್ಗಿಕೊಳ್ಳುವಂತೆ ಮಾಡುವಂಥದ್ದು, ಜೊತೆಗೆ ಅವರಿಗೆ ಅದರಲ್ಲಿ ಇಂಟ್ರೆಸ್ಟ್ ಭರಿಸುವಂಥದ್ದೇ ದೊಡ್ಡ ಸವಾಲು. ಬಂದ ನಂತರ ಅವರು ನಮಗೆ ಬೇಕಾದಾಗೆ ಸೆಟ್ ಆಗ್ತಾರೆ, ಆದರೆ ಬರುವಂತೆ ಮಾಡುವಂಥದ್ದು ದೊಡ್ಡ ಸವಾಲು. ಅದರಿಂದ ದೈಹಿಕ ಶಿಕ್ಷಣ ಶಿಕ್ಷಕನಾಗಿಯೂ ಕೂಡ ಸಹ ಶಿಕ್ಷಕನಾಗಿಯೂ ಕೂಡ 2ರಲ್ಲೂ ಒಳ್ಳೆ ಅನುಭವ ಇದೆ. ಅದು ಕೂಡ ಖುಷಿಯನ್ನು ಕೊಡುತ್ತೆ, ಇದು ಕೂಡ ಖುಷಿಯನ್ನು ಕೊಡುತ್ತೆ. ಮುಂದಕ್ಕಿರುವ ಕನಸುಗಳು ಏನು ಅಂತ ಹೇಳಿದ್ರೆ, ರಾಷ್ಟ್ರ ಮಟ್ಟದಲ್ಲಿ ಒಂದಾದ್ರೂ ಪದಕ ಪಡಿಬೇಕು ಅಂತ ಇದೊಂದು ಕನಸಿದೆ. ನನ್ನ ಏನು ಸರ್ವಿಸ್ ಇದೆ ಅದರ ಒಳಗೆ ಒಂದಾದ್ರೂ ರಾಷ್ಟ್ರ ಮಟ್ಟದಲ್ಲಿ ಪದಕವನ್ನು ಪಡಿಬೇಕು. ಈ ವರ್ಷ ಸಣ್ಣ ಮಟ್ಟಕ್ಕೆ ನಮ್ಮ ಟೀಮನ್ನು ಖೇಲೋ ಇಂಡಿಯಾಕ್ಕೆ ಆಯ್ಕೆ ಮಾಡಬೇಕು ಅಂತ ಒಂದು ಪ್ರಯತ್ನ ಇದೆ. ಅಂತ ಹೇಳಿದರೆ ರಾಷ್ಟ್ರ ಮಟ್ಟಕ್ಕೆ ಹೋದಾಗ ಅನೇಕ ಸವಾಲುಗಳಿದೆ. ಆ ಸವಾಲುಗಳ ಮಧ್ಯೆಯೂ ಈ ಸಲದ ಒಂದು ಪ್ರಯತ್ನ ಖೇಲೋ ಇಂಡಿಯಾಕ್ಕೆ ಸೆಲೆಕ್ಷನ್ ಆದರೆ ಈ ಸಲಕ್ಕೆ ಸಾರ್ಥಕ ಅಂತೇಳಿ ಈ ವರ್ಷ ಈ ಮಕ್ಕಳು ಮತ್ತೆ ನಮ್ಮ ಟೀಮಲ್ಲಿ ಆಟ ಆಡುವಂಥ ಒಂದು ಅವಕಾಶ ಇದೆ. ಅದು ಅಂಡರ್ 14ನಲ್ಲಿ 8ನೇ ತರಗತಿ ಮಕ್ಕಳು ಕೂಡ ಬರ್ತಾರೆ. ಅದರಿಂದ ಒಂದು 3 ರಿಂದ 4 ಮಕ್ಕಳು ಮತ್ತೆ ನಮ್ಮ ಟೀಮಲ್ಲಿ ಆಡಲಿಕ್ಕೆ ಅವಕಾಶ ಇದೆ. ಅದರಿಂದ ಬರುವ ವರ್ಷ ಮೆಡಲ್ಗೆ ಕನಸನ್ನು ಕಾಣುತ್ತೇವೆ. ಈ ವರ್ಷ ಖೇಲೋ ಇಂಡಿಯಾದವರಿಗೆ ಆದರೂ ಮುಟ್ಟಬೇಕು ಅನ್ನುವಂಥ ಒಂದು ಪ್ರಯತ್ನ ಇದೆ. ಅಂತೂ ನಮ್ಮ ಮುಂದಿನ ಕನಸು ಏನು ಅಂತ ಹೇಳಿದ್ರೆ, ರಾಷ್ಟ್ರ ಮಟ್ಟದಲ್ಲಿ ಒಂದು ಪದಕ ಬರಬೇಕು ಅನ್ನುವಂಥದ್ದು ದೊಡ್ಡ ಅಭಿಲಾಷೆ ಇದೆ. ಎಲ್ಲರ ಆಶೀರ್ವಾದ, ಸಂಸ್ಥೆಯ ಪ್ರೋತ್ಸಾಹ ಇದ್ದರೆ ಖಂಡಿತವಾಗಿಯೂ ಕೂಡ ಮುಂದಿನ ದಿನಗಳಲ್ಲಿ ಅದು ಸಾಧ್ಯವಾಗಬಹುದು ಅನ್ನುವಂಥದ್ದು ನನ್ನ ಆಶಯ. ಓಕೆ, ಖಂಡಿತ ಆ ಒಂದು ಕನಸು ಕೂಡ ನೆರವೇರಲಿ. ಆ ಮೂಲಕ ಈ ಮಕ್ಕಳ ಹೆಸರು, ಶಾಲೆಯ ಹೆಸರು, ಪುತ್ತೂರಿನ ಹೆಸರು ರಾಷ್ಟ್ರ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಮಿಂಚುವಂತಹ ಸನ್ನಿವೇಶ ಬರಲಿ ಅನ್ನುವಂಥದ್ದು ನಮ್ಮ ಹಾರೈಕೆ. ಧನ್ಯವಾದಗಳು ತಮ್ಮೆಲ್ಲ ಮಾತುಗಳನ್ನು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.
ಎಸ್, ಈಗ ಇಷ್ಟು ವಿದ್ಯಾರ್ಥಿನಿಯರ ಒಂದು ಪ್ರತಿನಿಧಿಗಳಾಗಿ ಇಬ್ಬರನ್ನು ಮಾತನಾಡಿಸ್ತಾ ಇದ್ದೇವೆ. ಒಟ್ಟು ಅವರ ಒಂದು ಹೇಗಿತ್ತು ಅನುಭವಗಳು, ಶಾಲೆಯಲ್ಲಿ ಮಾಸ್ಟ್ರು ಹೇಗೆ ಟ್ರೈನಿಂಗ್ ಕೊಡ್ತಾರೆ, ಟ್ರೈನಿಂಗ್ ಕಷ್ಟ ಆಗ್ತಾ ಇದೆ, ಎಲ್ಲವನ್ನು ಕೂಡ ಕೇಳೋಣ. ಹಾರ್ದಿಕ್ ಅವರಿದ್ದಾರೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ. ನಮಸ್ತೆ. ಕಂಗ್ರ್ಯಾಚುಲೇಷನ್ಸ್ ನಿಮ್ಗೆಲ್ರಿಗೂ ಕೂಡ. ಥ್ಯಾಂಕ್ ಯು. ಸೊ ಹೇಗಿತ್ತು ಎಲ್ಲ ಸ್ಪರ್ಧೆಗಳು? ಚೆನ್ನಾಗಿತ್ತು, ಎಲ್ಲರೂ ಆಟಾಡಿದ್ದಾರೆ ಚಂದ. ಹಾಗೆಯೇ ತುಂಬ ಪ್ರಾಕ್ಟೀಸ್ ಮಾಡಿ ನಾವು ನ್ಯಾಷನಲ್ ತನಕ ಹೋಗಿದ್ದೇವೆ. ತುಂಬ ಖುಷಿಯಾಗಿದೆ. ಅದು ತುಂಬ ಶ್ರಮಪಟ್ಟು ನಾವು ತುಂಬ ಪ್ರಾಕ್ಟೀಸ್ ಮಾಡಿ ನ್ಯಾಷನಲ್ ತನಕ ಹೋಗಿದ್ದೇವೆ. ಇನ್ನೊಂದು ಸಲ ಸಹ ನ್ಯಾಷನಲ್ ತನಕ ಹೋಗ್ತೇವೆ ಅಂತ ಇದೆ. ನ್ಯಾಷನಲ್ ತನಕ ಹೋಗ್ತೇವೆ. ಎಲ್ಲರ ಆಶೀರ್ವಾದ ಇರಲಿ, ಪ್ರೋತ್ಸಾಹ ಇರಲಿ. ಈಗ ನೀವು ಎಷ್ಟನೇ ಕ್ಲಾಸಿಂದ ಸ್ಟಾರ್ಟ್ ಮಾಡಿದ್ದು ಕಬಡ್ಡಿ? ನಾನು ಇಲ್ಲಿಗೆ 5ನೇ ಕ್ಲಾಸಿಗೆ ಬಂದದ್ದು. 6ನೇ ಕ್ಲಾಸಿನಿಂದ ನಾನು ಪ್ರಾಕ್ಟೀಸ್ ಮಾಡಿ ನಾನು ಉತ್ತಮ ರೈಡರ್ ಅಂತಂದು ನನ್ನನ್ನು ಮಾಡಿಸಿದ್ದಾರೆ. ನಾನು ಆ ಒಂದು ರೈಡರನ್ನು ನಾನು ಪ್ರತಿಪಾದಿಸಿದ್ದೇನೆ. ಈಗ ಬೇರೆ ಬೇರೆ ಕಡೆಗಳಿಗೆ ಹೋಗ್ತಿರಲ್ಲ, ಕಾಂಪಿಟಿಷನ್ಗೆ, ಸ್ಪರ್ಧೆಗೆ ಹೋಗ್ತಿರಲ್ಲ, ಸೊ ಅಲ್ಲೆಲ್ಲ ಹೇಗಿರ್ತದೆ ನಿಮಗೆ? ಜಾಲಿ ಆಗ್ತದೆ. ನಾವೆಲ್ಲರೂ ಒಟ್ಟಿಗೆ ಹೋಗ್ತೇವೆ ಅಲ್ಲ, ತುಂಬ ಖುಷಿ ಆಗ್ತದೆ ಹೋಗುವಾಗ. ಆಟಾಡುವಾಗ ಎಲ್ಲರೂ ನಾವು ಆಟಾಡ್ತೇವೆ ಚಂದ ಮಾಡಿ. ಅವರು ರೈಡರ್ ಸ್ಕಿಲ್ಲನ್ನು ಉಪಯೋಗಿಸಿ ಮಾಡ್ತಾರೆ. ಥರ್ಡ್ ಮ್ಯಾನ್ ಅವರು ಥರ್ಡ್ ಮ್ಯಾನ್ ಹಾಗೇನೆ ಮಾಡ್ತಾರೆ. ಈಗ ಪ್ರಾಕ್ಟೀಸ್ ಎಲ್ಲ ಹೇಗಿರುತ್ತೆ? ಕಷ್ಟ ಆಗ್ತದ? ಬೈತಾರ ಪ್ರಾಕ್ಟೀಸಲ್ಲಿ? ಬೈತಾರೆ. ಅದು ಬೈಯುವುದು ನಮ್ಮ ಒಳ್ಳೆಯದಕ್ಕೇನೆ ಬೈಯುವುದು. ನಾವು ಯಾವುದು ಮಾಡಬೇಕು ಅದಕ್ಕೇ ಬೈತಾರೆ. ತುಂಬ ಪ್ರಾಕ್ಟೀಸ್ ಎಲ್ಲ ಮಾಡ್ತಾರೆ. ಹೌದು, ಪ್ರಾಕ್ಟೀಸು ತುಂಬ ಇರ್ತದೆ. ಅದೆಲ್ಲ ಇಲ್ಲಿ ಬೆವರಿಸಿದರೆ ಅಲ್ಲಿ ನಮಗೆ ನಗು ಕೊಡ್ತದೆ, ಖುಷಿ ಆಗ್ತದೆ. ಇಲ್ಲಿ ನಾವು ಕೂಗಬೇಕು, ಅಲ್ಲಿ ನಾವು ನಗಬೇಕು. ಆಲ್ ದಿ ಬೆಸ್ಟ್ ನಿಮಗೆ. ಥ್ಯಾಂಕ್ ಯು. ನ್ಯಾಷನಲ್ ಲೆವೆಲಲ್ಲಿ ಕೂಡ ಪದಕ ಗೆದ್ದು ಬನ್ನಿ ಅನ್ನುವಂಥದ್ದು ನಮ್ಮ ಹಾರೈಕೆ. ಆಯಿತು. ಈಗ ಈ ಟೀಮ್ನ ಕ್ಯಾಪ್ಟನ್ ಜುವೆನ್ ಅವರಿದ್ದಾರೆ, ಅವರ ಒಂದು ಎಕ್ಸ್ಪೀರಿಯನ್ಸ್ ಕೇಳೋಣ. ನಮಸ್ತೆ. ನಮಸ್ತೆ. ಸೊ ಹೇಗಿದೆ ನಿಮ್ಮ ಟೀಮ್? ನಮ್ಮ ಟೀಮ್ ಒಳ್ಳೆಯದಾಗಿದೆ. ಈಗ ಹೇಗೆ ರೆಡಿ ಆಗಿದೆ ನ್ಯಾಷನಲ್ಸಿಗೆ? ನ್ಯಾಷನಲ್ಸಲ್ಲಿ ಒಂದು ಕಪ್ಪು ಬರಬೇಕು ಅಂತ ಎಣ್ಕೊಳ್ತಿದ್ದೇವೆ. ಅಂತೆ ನಾವು ಚೆನ್ನಾಗಿ ಆಡಬೇಕು. ನಮ್ಮ ಫುಲ್ ಶ್ರಮವನ್ನು ಅಲ್ಲಿ ಹಾಕಬೇಕು. ನಮಗೆ ಬರ್ತದೋ ಇಲ್ವೋ ಅದು ನಮ್ಗೆ ಗೊತ್ತಿಲ್ಲ, ಅದು ದೇವರ ಕೈಯಲ್ಲಿದೆ. ನಮಗೆ ಒಂದು ಕಪ್ಪು ಬರಬೇಕು ಅಂತ ನಮ್ಮ ಒಂದು ಇಚ್ಛೆ ಇದೆ. ಅಂತೆ ಸರ್ನ ಒಂದು ಇಚ್ಛೆ ಅಂತೆ ನಾವು ಒಂದು ಪ್ರೋ ಕಬಡ್ಡಿಯಲ್ಲಿ ಆಡಬೇಕು ಮತ್ತು ಖೇಲೋ ಇಂಡಿಯಾಕ್ಕೆ ಸೆಲೆಕ್ಷನ್ ಆಗಬೇಕು ಅಂತ ನಮ್ಮ ಇಚ್ಛೆ. ಓಕೆ. ಸೊ ಈಗೆಲ್ಲ ಹೇಗೆ ನಡೀತಾ ಇದೆ ಪ್ರಾಕ್ಟೀಸ್ ಎಲ್ಲ? ಈಗ ಎಷ್ಟು ಗಂಟೆಗೆ ಬರ್ತಿದ್ದೀರಿ? ಈಗ ನಾವೀಗ 7 ಗಂಟೆಗೆ ಬಂದು 7ವರೆಗೆ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡ್ತೇವೆ. ಅಂತೆ 9 ಗಂಟೆವರೆಗೆ ಮಾಡಿ ಕ್ಲಾಸಿಗೆ ಹೋಗಿ 2ವರೆಗೆ ಪುನಃ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡ್ತೇವೆ 5 ಗಂಟೆವರೆಗೆ. ನೀವು ಯಾವಾಗಲೂ ಗ್ರೌಂಡಲ್ಲಿ ಇದ್ರೆ ನಿಮಗೆ ಬೇರೆ ಟೀಚರ್ಸ್ ಬೈಯೋದಿಲ್ವಾ? ಸಬ್ಜೆಕ್ಟ್ ಟೀಚರ್ಸ್ ಎಲ್ಲ ಬೈಯೋದಿಲ್ವಾ? ಸೊ ಅವರೆಲ್ಲ ಸಪೋರ್ಟ್ ಮಾಡ್ತಾರಾ? ಸಪೋರ್ಟ್ ಮಾಡ್ತಾರೆ, ತುಂಬ ಸಪೋರ್ಟ್ ಮಾಡ್ತಾರೆ. ಸೊ ಈಗ ನಿಮ್ಮ ನೆಕ್ಸ್ಟ್ ಡ್ರೀಮ್ ಖೇಲೋ ಇಂಡಿಯಾಕ್ಕೆಲ್ಲ ಹೋಗಬೇಕು, ಪ್ರೋ ಕಬಡ್ಡಿ ಎಲ್ಲ ಆಡಬೇಕು ಅಂತ. ಆಲ್ ದಿ ಬೆಸ್ಟ್ ನಿಮಗೂ ಕೂಡ. ಈ ಸಲ ಕಪ್ ಗೆದ್ದುಕೊಂಡು ಬನ್ನಿ ಅನ್ನುವಂಥದ್ದು ನಮ್ಮ ಒಂದು ವಿಶಸ್. ಥ್ಯಾಂಕ್ ಯು. ಬಹುಶಃ ಈ ಮಕ್ಕಳು ಇಷ್ಟೊಂದು ಸಾಧನೆಯನ್ನು ಮಾಡಬೇಕಿದ್ರೆ ಅವರನ್ನು ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ಕ್ರೀಡಾಕೂಟಗಳಿಗೆ ಕರೆದೊಯ್ಯುವವರು, ಜೊತೆಗೆ ಅವರ ಒಂದು ಮೇಲ್ವಿಚಾರಣೆಯನ್ನು ನೋಡಿಕೊಳ್ಳುವವರ ಪಾತ್ರ ಕೂಡ ಅಷ್ಟೇ ಪ್ರಮುಖವಾಗಿದೆ. ಸೊ ಈಗ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಈ ಲಿಟಲ್ ಫ್ಲವರ್ ಶಾಲೆಯ ಟೀಮ್ ಮ್ಯಾನೇಜರ್ ಆಗಿರುವಂತಹ ವಿಲ್ಮಾ ಫೆರ್ನಾಂಡಿಸ್ ಮೇಡಮ್ ಇದ್ದಾರೆ. ಮಾತಾಡಿಸೋಣ ಅವರ ಒಂದು ಅನುಭವ ಹೇಗಿತ್ತು ಅಂತ. ಹೇಗಿತ್ತು ಮೇಡಮ್ ಈ ಇಷ್ಟು ಕ್ರೀಡಾಕೂಟಗಳ ಅನುಭವ? ಮಕ್ಕಳನ್ನು ಕರ್ಕೊಂಡು ಹೋಗಿದ್ದೀರಿ, ಅವರಿಗೆ ವ್ಯವಸ್ಥೆಗಳನ್ನು ಮಾಡಿಕೊಟ್ಟಿದ್ದೀರಿ, ಹೇಗಿತ್ತು ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್? ತುಂಬ ಸಂತೋಷ ಅನ್ನಿಸ್ತದೆ. ಮೊದಲು 4 ವರ್ಷದಿಂದ ನಾವು ರಾಜ್ಯ ಮಟ್ಟಕ್ಕೆ ಹೋಗಿದ್ದೇವೆ. ಈಗ ಸತತ 2ನೇ ಬಾರಿ ರಾಷ್ಟ್ರ ಮಟ್ಟಕ್ಕೆ ಹೋಗುವಾಗ ನಮ್ಮ ಸರ ಪರಿಶ್ರಮ ಅದರಲ್ಲಿ ತುಂಬ ಇದೆ. ಅವರು ಬೆಳಿಗ್ಗೆ 7ವರೆಯಿಂದ ಸಂಜೆ 5ವರೆ ತನಕ ಮಕ್ಕಳಿಗೆ ಪ್ರಾಕ್ಟೀಸ್ ಕೊಡ್ತಾರೆ. ಅದರಿಂದ ಮಕ್ಕಳಿಗೆ ಕೆಲವು ಹಳ್ಳಿಯಿಂದ ಬರುವ ಮಕ್ಕಳಿಗೆ ಸಮಸ್ಯೆ ಆಗಿದೆ. ಆಗ ಸ್ವತಃ ತಮ್ಮ ಬೈಕಲ್ಲಿ 7ವರೆಗೆ ಹೋಗಿ ಕರೆತರುವುದು, ಸಂಜೆ ಮನೆಗೆ ಬಿಡೋದು ಎಲ್ಲ ಜವಾಬ್ದಾರಿಯನ್ನು ಸರ್ ವಹಿಸ್ತಾರೆ. ಶಾಲೆಯಲ್ಲಿ ಏನಾದರೂ ಅಗತ್ಯ ಇದ್ದಾಗ ನಾನು ಮಕ್ಕಳ ಜೊತೆ ಇದ್ದು ಅವರಿಗೆ ಪ್ರೋತ್ಸಾಹ ಕೊಟ್ಟುವ ಕೆಲಸವನ್ನು ಮಾಡಿದ್ದೇನೆ. ಮತ್ತು ಮಕ್ಕಳಿಗೆ ಆಡುವಾಗ ಕೆಲವೊಮ್ಮೆ ಇಂಜುರಿ ಆದದ್ದು ಇದೆ. ತಕ್ಷಣ ಸರ್ ತಮ್ಮ ಗಾಡಿಯಲ್ಲಿ ಬೇರೆ ಅಡೆತಡೆಗಳನ್ನು ಲೆಕ್ಕಿಸದೆ ಕೊಂಡೋಗೋದು, ವ್ಯವಸ್ಥೆ ಮಾಡೋದು, ಮನೆಯವರೊಟ್ಟಿಗೆ ಒಳ್ಳೆಯ ಸಂಬಂಧವನ್ನು ಇಟ್ಟುಕೊಂಡು ಹೆತ್ತವರ ಪ್ರೋತ್ಸಾಹ, ಆಡಳಿತ ಮಂಡಳಿ, ಮುಖ್ಯೋಪಾಧ್ಯಾಯರ ಪ್ರೋತ್ಸಾಹ ಹಾಗೂ ನಮ್ಮ ಮಕ್ಕಳ ಶ್ರಮ ತುಂಬ ಇದೆ. ಒಂದು ಹಬ್ಬ, ಪೂಜೆ, ಪುರಸ್ಕಾರ ಎಲ್ಲಿ ಹೋಗದೆ ತ್ಯಾಗ ಮಾಡಿದ್ರ ಫಲವಾಗಿ ಇವತ್ತು ನಾವು ರಾಷ್ಟ್ರ ಮಟ್ಟದಲ್ಲಿ ಮಕ್ಕಳು ನಮ್ಮ ಇಡೀ ತಂಡ ಆಯ್ಕೆಯಾಗಿದೆ ಅಂದರೆ ನಮ್ಮ ತುಂಬ ಸಂತೋಷ ಪಡ್ತೇವೆ. ಇದರಲ್ಲಿ ಸರ ಪಾಲು ಹೆಚ್ಚು ಇದೆ. ಅವರು ತುಂಬ ತ್ಯಾಗ ಮಾಡಿದ್ದಾರೆ. ಅದರ ಫಲವೇ ಅವರಿಗೆ ದೇವರು ಈ ಭಾಗ್ಯವನ್ನು ಕರುಣಿಸಿ ರಾಷ್ಟ್ರ ಮಟ್ಟದ
ಕೋಚ್ ಆಗಿ ಅವರು ಆಯ್ಕೆ ಆಗಿರೋದು ತುಂಬ ಹೆಮ್ಮೆ ಅನ್ನಿಸ್ತದೆ. ಪೇರೆಂಟ್ಗಳ ಪ್ರೋತ್ಸಾಹ ತುಂಬ ಇದೆ. ಅವರ ಮನವೊಲಿಸಿ ಹುಡುಗಿಯರಿಗೆ ಕಬಡ್ಡಿ ಕಲಿಸೋದು ಅಷ್ಟು ಸುಲಭದ ವಿಷಯ ಅಲ್ಲ. ಸ್ವಲ್ಪ ಬಿದ್ದ ಕೂಡಲೇ ನೋವಾಯಿತು, ಮನೆಗೆ ಹೋಗಿ ಅಪ್ಪ ನನಗೆ ಬೇಡ, ಸರ್ ತುಂಬ ವ್ಯಾಯಾಮ ಮಾಡಿಸ್ತಾರೆ ಅಂತ ಹೇಳ್ತಾ ಇದ್ರು ಮಕ್ಕಳು. ಸರ್ ಫೋನ್ ಮಾಡೋದು, ನನ್ನಿಂದ ಫೋನ್ ಮಾಡಿಸೋದು ಪೇರೆಂಟ್ಗಳಿಗೆ. ಹಾಗೆ ಹೇಳಿ ಕೆಲವು ಮಕ್ಕಳು 6ನೇಯಲ್ಲಿ ಬಿಟ್ಟರು. ಆದರೂ ನಾವು ಮತ್ತೆ ಅವರಿಗೆ ಮನವೊಲಿಸಿ ಹೇಳಿದ ಕಾರಣ ಇವತ್ತು ಟೀಮಲ್ಲಿ ಇರುವ ಕೆಲವು ಮಕ್ಕಳು ನ್ಯಾಷನಲ್ ಆಡುವ ಭಾಗ್ಯವನ್ನು ಪಡೆದುಕೊಂಡಿದ್ದಾರೆ. ನಿಮ್ಮ ಸಪೋರ್ಟ್ ಎಲ್ಲದಕ್ಕೂ ಕಾರಣ ಆಗ್ತಾಯಿದೆ. ಎಲ್ಲರ ಸಪೋರ್ಟ್ ಹೀಗೆ ಇರಲಿ ಮಕ್ಕಳ ಮೇಲೆ. ಎಲ್ಲರೂ, ನಮ್ಮ ನಿವೃತ್ತ ಶಿಕ್ಷಕಿಯರು, ನಮ್ಮ ಆಡಳಿತ ಮಂಡಳಿ, ಮುಖ್ಯೋಪಾಧ್ಯಾಯಿನಿ, ಶಿಕ್ಷಕ ವೃಂದ ಮತ್ತು ನಮ್ಮ ಹೆತ್ತವರು ಮುಖ್ಯವಾಗಿ ಎಲ್ಲದಕ್ಕೂ, ಮತ್ತು ಅವರು ಸರ ಮೇಲೆ ಇಟ್ಟ ನಂಬಿಕೆ ಮತ್ತು ಕೊಡುವ ಪ್ರೋತ್ಸಾಹ, ಇದು ನಮ್ಮ ಗೆಲುವಿಗೆ ಸಾಧ್ಯ ಆಗಿದೆ. ಇದೇ ಥರ ಇರಲಿ ಅನ್ನೋದು ನಮ್ಮ ಮಾರ್ಕೆ. ಥ್ಯಾಂಕ್ ಯು ಸರ್. ಈಗ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಶಾಲೆಯ ನಿವೃತ್ತ ಶಿಕ್ಷಕರಾಗಿರುವಂತಹ ಮೇರಿ ಡಿ ಸಿಲ್ವಾ ಮೇಡಮ್ ಇದ್ದಾರೆ, ಮಾತಾಡಿಕೊಳ್ಳೋಣ. ನಮಸ್ತೆ ಮೇಡಮ್. ನಮಸ್ತೆ ಸರ್. ಏನು ಹೇಳ್ತೀರಿ ಮಕ್ಕಳ ಸಾಧನೆಗೆ? ಎಷ್ಟು ಖುಷಿ ಇದೆ? ಬಹಳಷ್ಟು ಖುಷಿ ಇದೆ ಸರ್. ನಿವೃತ್ತ ಶಿಕ್ಷಕಿ ಆದರೂ ಕೂಡ ಈ ಮಕ್ಕಳ ಕೆಲಸ 4 ಸಲ ರಾಜ್ಯ ಮಟ್ಟಕ್ಕೆ, ಸತತ 2 ಸಲ ರಾಷ್ಟ್ರ ಮಟ್ಟಕ್ಕೆ ಆಯ್ಕೆಯಾಗಿರುವುದು ಪ್ರಪಂಚದ ಮೂಲೆಯಲ್ಲಿರುವ ಲಿಟ್ಲ್ ಫ್ಲವರ್ ಶಾಲೆಯ ಎಲ್ಲ ಮಕ್ಕಳಿಗೆ ಇದೊಂದು ಬಹಳಷ್ಟು ಅಭಿಮಾನದ ವಿಷಯವಾಗಿದೆ. ಬಹಳಷ್ಟು ಸಂತೋಷವಿದೆ ನಮಗೆ. ನಾವು ನಿವೃತ್ತರಾದರೂ ಕೂಡ ಈ ಶಾಲೆಯ ಸವಿನೆನಪುಗಳನ್ನು ಸದಾ ನೆನಪಿಸ್ತಾ ಇರ್ತೇವೆ. ಇಲ್ಲಿ ಕಲಿತ ಪ್ರತಿ ಮಕ್ಕಳು ಕೂಡ ಒಂದು ಉನ್ನತ ಹುದ್ದೆಗೆ ಹೋಗಿದ್ದಾರೆ. ಅದು ನಮಗೆ ಬಹಳಷ್ಟು ಸಂತೋಷದ ವಿಷಯ. ಇವತ್ತು ಈ ಮಕ್ಕಳು ಮಾಡಿದ ಸಾಧನೆ ಪ್ರಪಂಚದ ಮೂಲೆಯಲ್ಲಿರುವ ಲಿಟ್ಲ್ ಫ್ಲವರ್ ಶಾಲೆಯ ಪ್ರತಿ ಮಕ್ಕಳಿಗೆ ಒಂದು ಪ್ರೋತ್ಸಾಹ, ಸಹಕಾರ, ಅಭಿನಂದನೆಗಳನ್ನು ಸಲ್ಲಿಸುವಂಥ ವಿಷಯವಾಗಿದೆ. ಇಲ್ಲಿ ನಾನು ಪ್ರತ್ಯೇಕವಾಗಿ ಅಭಿನಂದನೆ ಸಲ್ಲಿಸ್ತೇನೆ ನಮ್ಮ ಸರ್ ಬಾಲಕೃಷ್ಣ ಸರ್. ಅವರು ಈ ಶಾಲೆಗೆ ಒಂದು ದೊಡ್ಡ ಗಿಫ್ಟ್ ಇದ್ದಾಗೆ. ನೆಪೋಲಿಯನ್ ಬೋನಪಾರ್ಟ್ ಹೇಳಿದ್ದಾರೆ, ಅಸಾಧ್ಯ ಎಂಬ ಮಾತೇ ನನ್ನ ಡಿಕ್ಷನರಿಯಲ್ಲಿ ಇಲ್ಲ ಅಂತೇಳಿ. ಅದೇ ರೀತಿ ನಮ್ಮ ಬಾಲಕೃಷ್ಣ ಸರ್ ಅವರು ಕೈ ಹಾಕಿದ ಪ್ರತಿಯೊಂದು ಕೆಲಸವು ಅಸಾಧ್ಯ ಎಂಬ ಮಾತೇ ಅವರ ಹತ್ರ ಇಲ್ಲ. ಎಲ್ಲವನ್ನೂ ಸಾಧಿಸಿ ತೋರಿಸುವವರು ಬಾಲಕೃಷ್ಣ ಸರ್. ಅವರಿಗೆ ನಾನು ಎಲ್ಲ ನಿವೃತ್ತ ಶಿಕ್ಷಕರ ಪರವಾಗಿ ಮೊದಲು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಯಾಕೆಂದರೆ ಇದು ಸುಲಭದ ಕೆಲಸ ಅಲ್ಲ. ಬೆಳಿಗ್ಗೆ 6 ಗಂಟೆಗೆ ಬಂದರೆ ಸಂಜೆ 6 ಗಂಟೆಯವರೆಗೆ ಈ ಮಕ್ಕಳ ಜೊತೆಗಿದ್ದು ಅವರನ್ನು ತಮ್ಮ ಮಕ್ಕಳಂತೆ ಪ್ರೋತ್ಸಾಹಿಸಿ, ಅವರನ್ನು ಲೇಟ್ ಆದರೆ ಅವರ ಬೈಕಲ್ಲಿ ಕುಳ್ಳಿರಿಸಿ ಮನೆಗೆ ಕಳಿಸಿ ಮುಟ್ಟಿಸಿ ಬರುವುದು, ಅವರನ್ನು ಕರ್ಕೊಂಡು ಬರುವುದು, ಅವರ ಆಹಾರ, ಉಡುಗೆ ತೊಡುಗೆ ಪ್ರತಿಯೊಂದರಲ್ಲೂ ಅವರು ಬಹಳಷ್ಟು ಶ್ರಮ ಪಟ್ಟಿದ್ದಾರೆ. ಬಾಲಕೃಷ್ಣ ಸರ್, ನಿಮಗೆ ನನ್ನ ಲಿಟ್ಲ್ ಫ್ಲವರ್ ಶಾಲೆಯ ಎಲ್ಲ ನಿವೃತ್ತ ಶಿಕ್ಷಕರ ಪರವಾಗಿ ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಮೊದಲು. ಎರಡನೇದಾಗಿ ಈ ಮಕ್ಕಳ ಪ್ರಯತ್ನ. ಮಕ್ಕಳಿಗೆ ಬರಬೇಕಾದ್ರೆ ಶಾಲೆಗೆ ಬೇಗ ಬರಬೇಕು, ಆಟ ಆಡಬೇಕು, ಅದಕ್ಕೆ ಹೆತ್ತವರ ಪೋಷಕರ ಸಹಕಾರ ಕೂಡ ಬೇಕು. ಈ ಸಹಕಾರ ಕೊಟ್ಟಂಥ ಈ ಹೆತ್ತವರಿಗೆ, ಪೋಷಕರಿಗೆ ಹಾಗೂ ಆಟ ಆಡಿ ನಮ್ಮ ಶಾಲೆಯ ಕೀರ್ತಿ ಪತಾಕೆಯನ್ನು ಗಗನಕ್ಕೆ ಏರಿಸಿದ ಈ ಮಕ್ಕಳಿಗೆ ಕೂಡ ನನ್ನ ಅನಂತ ಅಭಿನಂದನೆಗಳು. ಎಲ್ಲ ನಿವೃತ್ತ ಶಿಕ್ಷಕರ ಪರವಾಗಿ ನಾನು ಬಾಲಕೃಷ್ಣ ಸರ್ ಹಾಗೂ ಈ ಮಕ್ಕಳಿಗೆ ಇಲ್ಲಿ ಸಹಕಾರ ಕೊಟ್ಟ ಮುಖ್ಯ ಗುರುಗಳಿಗೆ, ಶಿಕ್ಷಕ ವೃಂದದವರಿಗೆ ಎಲ್ಲರಿಗೂ ನನ್ನ ಅಭಿನಂದನೆಗಳನ್ನು ಸಲ್ಲಿಸುವಾಗ ಬಾಲಕೃಷ್ಣ ಸರಿಗೆ ಅವರ ಜೀವನ ಉತ್ತಮವಾಗಲಿ, ಅವರ ಎಲ್ಲ ಮುಂದಿನ ಜೀವನದಲ್ಲಿ ಅವರು ಏನು ಬೇಕು ಅಂತ ಆಶಿಸ್ತಾರೆ ಅದೆಲ್ಲ ದೇವರು, ಆ ಭಗವಂತ ಅವರಿಗೆ ಕರುಣಿಸಲಿ, ಆರೋಗ್ಯ ಕೊಡಲಿ, ಈ ಶಾಲೆಯ ಕೀರ್ತಿಯನ್ನು ಇನ್ನೂ ಉತ್ತುಂಗಕ್ಕೆ ಏರಿಸಿ ನಮ್ಮ ಶಾಲೆಯ ಅಭಿವೃದ್ಧಿಗಾಗಿ ಅವರು ದುಡಿಲಿ, ಅವರಿಗೆ ಭಗವಂತ ಸದಾ ಆಶೀರ್ವಾದಗಳನ್ನು ಹರಸಲಿ ಅಂತ ಹಾರೈಸಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಥ್ಯಾಂಕ್ ಯು. ಬಹುಶಃ ಇದನ್ನ ವಿದ್ಯಾರ್ಥಿಗಳಿಗೆ ಹಿರಿಯ ವಿದ್ಯಾರ್ಥಿಗಳ ಸಪೋರ್ಟ್ ಕೂಡ ಅಷ್ಟೇ ಚೆನ್ನಾಗಿ ಸಿಗ್ತಾ ಇದೆ. ಸೊ ಈಗ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಇಲ್ಲಿನ ಹಿರಿಯ ವಿದ್ಯಾರ್ಥಿ ಆಗಿರುವಂತಹ ಸಂದೇಶ್ ರಾಯ್ ಅವರಿದ್ದಾರೆ. ಸೊ ಬಹುಶಃ ಎಲ್ಲರೂ ಖುಷಿ ಪಡಬೇಕಾದಂಥ ವಿಚಾರ, ಏನು ಹೇಳ್ತಾರೆ ಕೇಳೋಣ. ಹೇಗೆ ಅನಿಸ್ತಾ ಇದೆ? ಪ್ರಥಮವಾಗಿ ನಮ್ಮ ಶಾಲಾ ಟೀಮಿಗೆ ನಮ್ಮ ಓಲ್ಡ್ ಸ್ಟೂಡೆಂಟ್ ವತಿಯಿಂದ ಅಭಿನಂದನೆ ಸಲ್ಲಿಸ್ತೇನೆ. ಯಾಕೆಂದರೆ ಕಳೆದ ಸಲ ಸಹ ಹಾಗೆ ಈ ಸಲ ಸಹ ಹಾಗೆ ಸತತ 2ನೇ ಬಾರಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಆಗಲಿ, ಮತ್ತು ಮೈಸೂರು ವಿಭಾಗ ಆಗಲಿ, ಮತ್ತು ನೆಕ್ಸ್ಟ್ ಸ್ಟೇಟ್ ಲೆವೆಲ್ ಪ್ರತಿ ಪರ್ಫಾರ್ಮೆನ್ಸ್ ಸಹ ನಾವು ನೋಡ್ತಿದ್ದೇವೆ. ಯಾಕೆಂದರೆ ತುಂಬ ಖುಷಿ ಆಗ್ತಿದೆ. ಅದು ಸಹ ಲೀಡಿಂಗ್ ಪಾಯಿಂಟಲ್ಲಿ ಚೆನ್ನಾಗಿ ಪ್ಲೇಯರ್ಸ್ ಎಲ್ಲ ಬರ್ತಿದ್ದಾರೆ ನಮ್ಮ ಟೀಮಿಂದ. ಇದೇ ನೆಕ್ಸ್ಟ್ ಕಂಟಿನ್ಯೂಷನ್ ಆಗ್ತಾ ಹೋಗಲಿ. ಯಾಕೆಂದರೆ ನಮಗೆ ಸಹ ಒಂದು ಖುಷಿ, ನಮ್ಮ ಶಾಲೆ ಓಲ್ಡ್ ಸ್ಟೂಡೆಂಟ್
ನಾನು ಯಾಕಂದರೆ ನನ್ನ ಓಲ್ಡ್ ಸ್ಟೂಡೆಂಟ್ ಟೀಮಲ್ಲಿ ನಾವು ಹೇಳ್ತಿರ್ತೇವೆ ನಮ್ಮ ಈ ಟೀಮಿನ ಬಗ್ಗೆ, ಅಂದರೆ ಹೇಗೆ ಆಗ್ತುಂಟು, ಏನಾಗ್ತಿದೆ, ಯಾವ ಲೆವೆಲಲ್ಲಿದೆ, ಎಲ್ಲರಿಗೆ ಖುಷಿ ಆಗುತ್ತೆ. ಹೀಗಾಗಿ ನೋಡಿ, ಈಗ ಕಳೆದ ಸಲ ಅಷ್ಟೇ ಇಷ್ಟು ಈ ಲೆವೆಲ್ಗೆ ಬಂದ ವತಿಯಿಂದ ನಮ್ಮ ಓಲ್ಡ್ ಸ್ಟೂಡೆಂಟ್ನ ಕೆಲವು ಸದಸ್ಯರೀಗ ವಾಪಸ್ ರೀಜಾಯ್ನ್ ಆಗ್ತಿದ್ದಾರೆ. ಅದು ಖುಷಿ. ಯಾಕಂದರೆ ನಮ್ಮ ಟೀಮ್ ಒಂದು ಕನ್ನಡ ಮೀಡಿಯಮ್ ಶಾಲೆಯ ಮಕ್ಕಳು ಈಗ ಸ್ಟೇಟ್ ಲೆವೆಲ್ಗೆ ಹೋಗಿ ಈಗ ರಾಷ್ಟ್ರ ಮಟ್ಟಕ್ಕೆ ಹೋಗಿದ್ದಾರೆ ಅಂತ ಹೇಳಿದರೆ ತುಂಬ ಖುಷಿ. ಅದೇ ಕಂಟಿನ್ಯೂ ಆಗ್ತಾ ಹೋಗಲಿ. ಯಾಕಂದರೆ ನಮ್ಮ ಇನ್ನು ಕೆಲವೇ ದಿನದಲ್ಲಿ ಶತಮಾನೋತ್ಸವ 100 ಇಯರ್ಸ್ ಆಗ್ತಿದೆ. ಹಾಗಾಗಿ ಆ ಒಂದು ಇದಕ್ಕೋಸ್ಕರ ನಮ್ಮ ಒಂದು ನೇಮ್ ಸ್ಟೇಟ್ ಹೆಸರು ಕೀರ್ತಿ ಒಂದು ಆಗಲಿ ಅಂತ. ಎಸ್, ಈಗ ನಮ್ಮ ಜೊತೆಗೆ ಖುಷಿಯನ್ನು ಹಂಚಿಕೊಳ್ಳೋದಕ್ಕೆ ಲಿಟಲ್ ಫ್ಲವರ್ ಹಿರಿಯ ಪ್ರಾಥಮಿಕ ಶಾಲೆಯ ಶಿಕ್ಷಕ ರಕ್ಷಕ ಸಂಘದ ಉಪಾಧ್ಯಕ್ಷರಾಗಿರುವಂತಹ ರಾಮಚಂದ್ರ ಭಟ್ ಸರ್ ಇದ್ದಾರೆ. ಅವ್ರ ಜೊತೆಗೆ ಮಾತನಾಡಿಕೊಳ್ಳೋಣ. ಸರ್ ನಮಸ್ತೆ. ನಮಸ್ತೆ. ಏನು ಅನ್ನಿಸ್ತಾ ಇದೆ, ಎಷ್ಟು ಖುಷಿ ಇದೆ ನಿಮಗೆ ಮಕ್ಕಳ ಸಾಧನೆ ಬಗ್ಗೆ? ಮಕ್ಕಳ ಸಾಧನೆ ಮೆಚ್ಚುವಂಥದ್ದೇ. ಒಬ್ಬ ಸಾಧಿಸಲಿಕ್ಕೆ ಮನಸ್ಸುಂಟು ಅಂತಾದರೆ, ಅವನಿಗೆ ತಕ್ಕುದಾದಂತಹ ಪ್ರೋತ್ಸಾಹ ಶಾಲೆಯಲ್ಲಿ ಸಿಕ್ಕಿತು ಅಂತಾದರೆ ಅದು ಯಶಸ್ವಿಯನ್ನು ಪಡೆಯುತ್ತದೆ ಅಂತ ಹೇಳುವುದಕ್ಕೆ ಇದು ಸಾಕ್ಷಿ. ಕೆಲವು ಸಲ ಏನಾಗ್ತದೆ ಅಂತ ಹೇಳಿದರೆ, ಹಲ್ಲಿದ್ದಾಗ ಕಡಲೆ ಇಲ್ಲ, ಕಡಲೆ ಇದ್ದಾಗ ಹಲ್ಲಿಲ್ಲ ಅಂತ ಹೇಳುವಂತಹ ಮಾತಿದೆ. ಆದರೆ ಇಲ್ಲಿ ಏನಾಗಿದೆ ಅಂತ ಹೇಳಿದರೆ, ಹಲ್ಲು ಇದೆ, ಕಡಲೆಯೂ ಇದೆ. ಹಾಗಾಗಿ ಮಕ್ಕಳಿರುವಂತಹ ಉತ್ಸಾಹಕ್ಕೆ ಸರಿಯಾದಂತಹ ಪ್ರೋತ್ಸಾಹ ಶಾಲೆಯಿಂದ ಸಿಕ್ಕಿದೆ. ಹಾಗಾಗಿ ಮಕ್ಕಳು ಯಶಸ್ಸನ್ನು ಪಡೆದಿದ್ದಾರೆ. ಈ ಸಾಧನೆ ಅಂತ ಹೇಳಿದರೆ ಕೇವಲ 1 ದಿವಸ 2 ದಿವಸದ ಸಾಧನೆ ಅಲ್ಲ. ಇದು ಶಾಲಾ ಪ್ರಾರಂಭದ ದಿನದಿಂದಲೇ ಸಾಧಿಸುತ್ತಾ ಬಂದು ಈಗ ಅವರು ರಾಷ್ಟ್ರ ಮಟ್ಟಕ್ಕೆವರೆಗೆ ತಲುಪಿದ್ದಾರೆ. ಈ ಯಶಸ್ಸು ಇನ್ನೂ ಬೆಳಗಬೇಕು ಇದು ಅಂತ ಹೇಳುವಂತಹ ಆಶಯ ನಮ್ಮದೆಲ್ಲದರದ್ದು. ಬಹುಶಃ ಯಾವುದೇ ಒಂದು ವಿದ್ಯಾಸಂಸ್ಥೆಯ ಒಂದು ಬೆಳವಣಿಗೆ ಅಥವಾ ಒಂದು ಅದರ ಒಂದು ಅಭಿವೃದ್ಧಿಗೆ ಪೋಷಕರ ಪಾತ್ರ ಕೂಡ ಅಷ್ಟೇ ಇದೆ. ಸೊ ಇಲ್ಲಿ ಪೋಷಕರು ಮತ್ತು ಶಾಲೆಯ ಒಂದು ಅಧ್ಯಾಪಕರು ಅಥವಾ ಶಾಲೆಯ ಆಡಳಿತ ಮಂಡಳಿ ಒಟ್ಟು ಸಂಬಂಧ ಹೇಗಿದೆ, ಇದು ಎಷ್ಟು ಪೂರಕ ಆಗಿದೆ ಅಂತ? ಶಾಲಾ ಶಿಕ್ಷಕರಿಗೆ, ಆಡಳಿತ ಮಂಡಳಿಗೆ ಏನು ಶಾಲಾ ಮಕ್ಕಳಿಗೆ ಯಶಸ್ಸು ಕಾಣಬೇಕು ಅಂತ ಹೇಳಿ ಪೋಷಕರಿಗೆ ಏನು ಸೂಚನೆಯನ್ನು ಕೊಡುತ್ತಾರೆ, ಅದಕ್ಕೆ ಪೋಷಕರು ಕೂಡ ಸರಿಯಾದಂತಹ ಸ್ಪಂದನೆಯನ್ನು ನೀಡುತ್ತಾರೆ. ಯಾಕಂತ ಹೇಳಿದರೆ ಬೆಳಿಗ್ಗೆ ಬೇಗನೆ ಪ್ರಾಕ್ಟೀಸ್ ಮಾಡ್ತಾರೆ. ಆ ಸಮಯಕ್ಕೆ ಸರಿಯಾಗಿ ಪೋಷಕರು ಮಕ್ಕಳನ್ನು ಕಳಿಸಿಕೊಡಲಿಲ್ಲ ಅಂತ ಹೇಳಿದರೆ ಅದು ಇಲ್ಲಿ ಅಧ್ಯಾಪಕರು ಬಂದು ಏನು ಮಾಡಲಿಕ್ಕೆ ಆಗೋದಿಲ್ಲ. ಸೊ ಸರಿಯಾದ ಸಮಯಕ್ಕೆ ಸರಿಯಾಗಿ ವಿದ್ಯಾರ್ಥಿಗಳನ್ನು ಪೋಷಕರು ಇಲ್ಲಿಗೆ ಕಳಿಸಿಕೊಡ್ತಾರೆ. ಆ ಮೂಲಕವಾಗಿ ಪ್ರಾಕ್ಟೀಸ್ ಮಾಡೋದಕ್ಕೆ, ಅಭ್ಯಾಸ ಮಾಡೋದಕ್ಕೆ ಎಲ್ಲ ಒಳ್ಳೆಯ ಅನುಕೂಲ ಆಗ್ತದೆ. ಹಾಗಾಗಿ ಯಶಸ್ಸು ಪಡೆಯುವುದಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಸೊ ಈಗ ಈ ಮಕ್ಕಳ ಸಾಧನೆಗೆ ಏನು ಹೇಳ್ತೀವಿ? ಈ ಸಾಧನೆ ತುಂಬ ಖುಷಿ ತಂದಿದೆ. ಯಾಕೆಂದರೆ ರಾಷ್ಟ್ರ ಮಟ್ಟದಲ್ಲಿಯೂ ಕೂಡ ಕರ್ನಾಟಕದಲ್ಲಿ ಮತ್ತು ಮಂಗಳೂರಿನಲ್ಲಿ ಮತ್ತು ಎಲ್ಲಿ ಅಂತ ಕೇಳಿದರೆ ಪುತ್ತೂರಿನಲ್ಲಿ ಎಲ್ಲಿ ಅಂತ ಕೇಳಿದರೆ ಇದು ನಮ್ಮ ಲಿಟಲ್ ಫ್ಲವರ್ ಶಾಲೆ. ಅಂದರೆ ಈ ಲಿಟಲ್ ಫ್ಲವರ್ ಶಾಲೆ ರಾಷ್ಟ್ರ ಮಟ್ಟದಲ್ಲಿ ಗುರುತಿಸುವಂತಾಗಿದೆ ಕಬಡ್ಡಿಯ ಮೂಲಕವಾಗಿ. ಹಾಗಾಗಿ ಇದು ಮಕ್ಕಳಿಗೂ ಹೆಮ್ಮೆ, ಶಾಲೆಗೂ ಹೆಮ್ಮೆ, ಇಡೀ ಪುತ್ತೂರಿಗೂ ಹೆಮ್ಮೆಯೇ ಇದು. ಖಂಡಿತ ನಿಮ್ಮೆಲ್ಲರ ಒಂದು ಸಹಕಾರ, ಪ್ರೋತ್ಸಾಹ ಈ ಮಕ್ಕಳಿಗೆ ಅಥವಾ ಈ ಶಾಲೆಯಲ್ಲಿ ನಡೆಯುವಂಥ ಎಲ್ಲ ಚಟುವಟಿಕೆಗಳ ಮೇಲೆ ಇರಲಿ ಅನ್ನುವಂಥ ಒಂದು ಆಶಯದೊಂದಿಗೆ ಧನ್ಯವಾದಗಳು ಮಾತನಾಡಿದ್ದಕ್ಕೆ. ಧನ್ಯವಾದಗಳು. ಎಸ್, ಈ ಶಾಲೆಯ ಮಕ್ಕಳು ಇಷ್ಟೊಂದು ಸಾಧನೆಯನ್ನು ಮಾಡಬೇಕು ಅಂತಾದರೆ ಅವರಿಗೆ ಶಾಲೆಯ ವತಿಯಿಂದ ಎಲ್ಲ ರೀತಿಯ ಸಪೋರ್ಟ್ ಸಿಕ್ಕಿದೆ. ಈಗಾಗಲೇ ಮಾತನಾಡಿದವರು ಹೇಳಿದರು. ಬಹುಶಃ ಶಾಲೆಯ HM ಈಗ ನಮ್ಮ ಜೊತೆಗೆ ಮಾತನಾಡೋದಕ್ಕಿದ್ದಾರೆ. ಬಹುಶಃ ಇದೆಲ್ಲದಕ್ಕೂ ಒಂದು ಪ್ರೇರಣೆ ಇವರು ಆಗಿದ್ದಾರೆ ಅನ್ನುವಂಥದ್ದನ್ನು ನಾವು ಖಂಡಿತ ಹೇಳ್ಬೋದು. ಸೊ ನಮ್ಮ ಜೊತೆಗೆ ಈಗ ಮಾತನಾಡೋದಕ್ಕೆ ಶಾಲೆಯ ಮುಖ್ಯ ಶಿಕ್ಷಕರಾಗಿರುವಂತಹ ಭಗಿನಿ ವೆನಿಷಾ ಮೇಡಮ್ ಅವರಿದ್ದಾರೆ. ಮಾತಾಡಿಕೊಳ್ಳೋಣ. ನಮಸ್ತೆ. ನಮಸ್ತೆ ಸರ್. ತುಂಬ ಸಂತೋಷ. ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಥ್ಯಾಂಕ್ ಯು ಸರ್. ಇಷ್ಟು ಖುಷಿ ಇದೆ, ಏನು ಹೇಳ್ತೀರಿ? ಒಂದು ಹೇಳಿಕೆ ಇದೆ, ಡೂ ಯೋರ್ ಬೆಸ್ಟ್ ಆ್ಯಂಡ್ ಗಾಡ್ ವಿಲ್ ಡೂ ದ ರೆಸ್ಟ್. ಇದು ನನ್ನ ಜೀವನದಲ್ಲಿ ನಾನು ಪಾಲಿಸಿದ್ದೆ. ಹಾಗೆ ಮಕ್ಕಳಿಗೆ ಕೂಡ ಒಂದು ತರಬೇತಿ ನೀಡುವಾಗ, ಯಾವುದೇ ವಿಷಯಕ್ಕೆ ಮಕ್ಕಳಿಗೆ ತರಬೇತಿ ನೀಡುವಾಗ ನಾನು ಹೇಳೋದು, ನಿಮ್ಮ ಪ್ರಯತ್ನ ಸಂಪೂರ್ಣ ಮಾಡಬೇಕು, ಉಳಿದದ್ದು ದೇವರ ಆಶೀರ್ವಾದ. ಹಾಗೆ ನಾವು ದೇವರಲ್ಲಿ ಪ್ರತಿದಿನ ಮಕ್ಕಳು ಪ್ರತಿಯೊಂದು ಕಾರ್ಯಕ್ರಮಕ್ಕೆ ಅಥವಾ ಯಾವುದರಲ್ಲಿ ಭಾಗವಹಿಸಲಿಕ್ಕೆ ಹೋಗುವ ಮೊದಲು ತುಂಬ ದಿನಗಳ ಮೊದಲೇ ನಾವು ಪ್ರಾರ್ಥನೆಯನ್ನು ಪ್ರಾರಂಭಿಸ್ತೇವೆ. ಆದ್ದರಿಂದ ಫಸ್ಟ್ ಕ್ರೆಡಿಟ್ ಗೋಸ್ ಟು ಗಾಡ್. ಎಲ್ಲ ವಿಷಯದಲ್ಲಿ ನಾವು ಮಾಡುವ ಎಲ್ಲ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲಿ ದೇವರಿಗೆ ಪ್ರಥಮ ಸ್ಥಾನ ನಾವು ಕೊಡ್ತೇವೆ. ಶಾಲೆಯಲ್ಲಿ ಮಕ್ಕಳಿಗೆ ದೈವಾನುಭವದ ಮೂಲಕ ಅದು ಕೊಡ್ತೇವೆ. ತದನಂತರ ಉಳಿದ ಕೆಲಸ ಕಾರ್ಯಗಳು
ಪ್ರತಿದಿನ ಮಕ್ಕಳಿಗೆ ಕೂಡ ಅದೇ ಕಲಿಸೋದು, ಪ್ರಾರ್ಥನೆ ಫಸ್ಟ್, ರೆಸ್ಟ್ ಆಫ್ಟರ್ವರ್ಡ್ಸ್. ಹಾಗೆ ನಮ್ಮ ಶಾಲೆಯಲ್ಲಿ ಪ್ರತ್ಯೇಕವಾಗಿ ಈಗ 2-3 ವರ್ಷಗಳಿಂದ ಸತತವಾಗಿ ಮಕ್ಕಳು ಕೊರೋನಾದ ನಂತರ ಪ್ರಥಮ ಬಾರಿ, ಅಂದರೆ ಹಿರಿಯ ವಿದ್ಯಾರ್ಥಿಗಳಿಗೆ ಆ ಆಟದ ನಿಯಮಗಳು, ಹೇಗೆ ಆಟ ಆಡಬೇಕು ವಿಷಯ ಗೊತ್ತಿತ್ತು. ಆದರೆ ಈ ಮಕ್ಕಳು ಕಳೆದ 3 ವರ್ಷಗಳಿಂದ ಫ್ರೆಶ್ ಆಗಿ ಆಟವನ್ನು ಫಸ್ಟ್ ಹೆಜ್ಜೆ ಸ್ಟಾರ್ಟ್ ಮಾಡಿ ಅವರೊಂದು ಛಲದಲ್ಲಿ ಅವರು ವಿನ್ ಆಗಿದ್ದಾರೆ ಅಂತ ಹೇಳಲಿಕ್ಕೆ ನನಗೆ ತುಂಬ ಸಂತೋಷ ಪಡ್ತೇನೆ. ಯಾಕೆಂದರೆ ಅದು ಎಲ್ಲ ಆಟಗಳ ಹಾಗೆ ಅಲ್ಲ, ಅವರ ಬಾಡಿಯಲ್ಲಿ ಫುಲ್ ಮೋಲ್ಡ್ ಆಗ್ತದೆ. ಮತ್ತು ಮಕ್ಕಳು ತುಂಬ ತ್ಯಾಗ ಮಾಡಲಿಕ್ಕೆ ಉಂಟು ಅದರಲ್ಲಿ. ಯಾಕೆಂದರೆ ಕೆಲವು ಸಲ ಕೆಲವು ಮಕ್ಕಳು ಊಟ ಮಾಡಲಿಕ್ಕೆ ಕೂಡ ಇರಲಿಲ್ಲ, ಊಟದ ತ್ಯಾಗ ಕೂಡ ಇತ್ತು. ಮತ್ತು ಇನ್ನೊಂದು ಅವರ ಛಲ, ಅದರಲ್ಲೂ ಮಕ್ಕಳು ಈ ಹಂತಕ್ಕೆ ಬರಬೇಕಾದ್ರೆ, ಈ ತರಬೇತಿಯಲ್ಲಿ ಮಕ್ಕಳು ಭಾಗವಹಿಸಬೇಕಾದ್ರೆ ನಮ್ಮ ಬಾಲಕೃಷ್ಣ ಸರ್ ಅವರು ಪ್ರಪ್ರಥಮವಾಗಿ ಬೆಳಗ್ಗೆ 5:15 ಮನೆಯಿಂದ ಬಿಟ್ಟರೆ ಸಂಜೆ 5:15 ತನಕ ಈ ಶಾಲೆಗೆ ಅವರ ಕಮಿಟ್ಮೆಂಟ್ ಇದೆ. ಅದು ದೇವರ ಒಂದು ಆಶೀರ್ವಾದ ಅಂತ ಹೇಳಬೇಕು. ಅವರು ನಮ್ಮ ಶಾಲೆಗೆ ಒಂದು ದೇವರು ಕೊಟ್ಟ ಗಿಫ್ಟ್. ಆ ಗಿಫ್ಟನ್ನು ನಾವು ಹೇಗೆ ವರ್ಣಿಸುವುದು ನಮಗೆ ಗೊತ್ತಾಗೋದಿಲ್ಲ. ಆ ದೇವರ ಮಹಿಮೆ ಅಷ್ಟಂತ ನನಗೆ ಹೇಳಲಿಕ್ಕೆ ಸಂತೋಷ ಪಡ್ತೇನೆ. ಅಂತೆಯೇ ನಮ್ಮ ಶಾಲಾ ಸಂಚಾಲಕರು, ನಮ್ಮ ಬೆತ್ತನಿ ಶಿಕ್ಷಣ ಮಂಡಳಿ ಯಾವಾಗಲೂ ನಾವು ಏನು ಕಾರ್ಯಕ್ರಮ ಮಾಡಿದರೂ ಪ್ರತ್ಯೇಕವಾಗಿ ಮಕ್ಕಳ ಈ ಕಬಡ್ಡಿ ಪಂದ್ಯಾಟದಲ್ಲಿ ಅವರ ಪ್ರೋತ್ಸಾಹ ತುಂಬ ಇದೆ. ಅವರು ಇಲ್ಲಿ ಬಾರದಿದ್ದರೂ ಫೋನ್ ಮೂಲಕ ನಮಗೆ ಅಭಿನಂದಿಸುವುದು, ಮಕ್ಕಳಿಗೆ ಉತ್ತೇಜನ ನೀಡುವುದು ತುಂಬ ಮಾಡ್ತಾಯಿದ್ದಾರೆ. ಹಾಗೆ ಅವರಿಗೆ ನಾನು ಅವರ ಪ್ರೋತ್ಸಾಹ ಹಾಗೂ ಮಕ್ಕಳ ಹೆತ್ತವರ ಪಾತ್ರ ಹಿರಿದು. ಯಾಕೆಂದರೆ ನಾವು ಕೊಟ್ಟ ಸಮಯಕ್ಕೆ ಆ ಮಕ್ಕಳು ಬಾರದಿದ್ದರೆ ಸರ್ ಕೂಡ ಮಾಡಲಿಕ್ಕೆ ಏನಾಗೋದಿಲ್ಲ. ಹಾಗೆ ಈ ಎಲ್ಲ ಹೆತ್ತವರು ಕೂಡ ಬೆಳಗ್ಗೆ ಬೇಗ ಮಕ್ಕಳನ್ನು ಎಬ್ಬಿಸಿ ಮಕ್ಕಳು ಓಡಿ ಬರುವಂತೆ ಅವರು ಪಣ ತೊಟ್ಟಿದ್ದಾರೆ. ಹಾಗೆ ಅವರು ಕೂಡ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಅಂತೆಯೇ ನಾವು ಏನೆಲ್ಲ ಕಾರ್ಯಕ್ರಮ ಮಾಡ್ತೇವೆ ಅದು ಪ್ರಸಾರ ಮಾಡುವುದರಲ್ಲಿ ನಮ್ಮ ಸುದ್ದಿ ಬಿಡುಗಡೆಯವರು ದೊಡ್ಡ ಕೈ ನೀಡ್ತಾ ಇದ್ದಾರೆ ನಮಗೆ. ಪ್ರತಿ ಸಲ ನಾವು ಹೇಳಬೇಕಂದಿಲ್ಲ, ಸರ್ ಕೂತಲ್ಲಿ ಬರೆದು ಕಳುಹಿಸಿದ ಕೂಡಲೇ ನೆಕ್ಸ್ಟ್ ವಿದಿನ್ 10 ಮಿನಿಟ್ಸ್ ನ್ಯೂಸಲ್ಲಿ ನಮ್ಮ ಶಾಲೆ ಹೆಸರು ಬರ್ತಿತ್ತು. ಹಾಗೆ ನಾನು ಸುದ್ದಿ ಬಿಡುಗಡೆಯ ತಮಗೆ ಹಾಗೂ ನಿಮ್ಮ ಸಿಬ್ಬಂದಿಯವರಿಗೆ ಎಲ್ಲರಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್. ಈಗ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ತಮ್ಮ ಶಾಲೆಯ ಮಕ್ಕಳ ಸಾಧನೆಯ ಬಗ್ಗೆ ಎಷ್ಟು ಖುಷಿ ಇದೆ, ಯಾವ ರೀತಿ ಶಾಲೆಯಲ್ಲಿ ಅಥವಾ ಈ ಸಂಸ್ಥೆಗಳಲ್ಲಿ ಈ ವಿದ್ಯಾಭ್ಯಾಸ ಇರ್ಬೋದು, ಕ್ರೀಡಾ ಚಟುವಟಿಕೆಗಳಿರ್ಬೋದು, ಸಾಂಸ್ಕೃತಿಕ ಚಟುವಟಿಕೆಗಳಿರ್ಬೋದು, ಹೇಗೆ ಪ್ರೋತ್ಸಾಹ ಸಿಗ್ತಾ ಇದೆ, ಇದರ ಬಗ್ಗೆ ಮಾತನಾಡೋದಕ್ಕೆ ಶಾಲೆಯ ಸಂಚಾಲಕರಾಗಿರುವಂತಹ ಪ್ರಶಾಂತಿ BS ಸಿಸ್ಟರ್ ಅವರಿದ್ದಾರೆ. ಬಹುಶಃ 15 ವರ್ಷಗಳಿಂದ ಇದೇ ಒಂದು ಸಂಸ್ಥೆಯಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಬಹಳಷ್ಟು ಮಾರ್ಗದರ್ಶನವನ್ನು ಕೊಡ್ತಾ ಇದ್ದಾರೆ. ಸೊ ಈ ಒಂದು ಸಾಧನೆ ಎಷ್ಟು ಖುಷಿ ಇದೆ ಮತ್ತು ಏನು ನಿರೀಕ್ಷೆಗಳಿದೆ ಕೇಳೋಣ. ನಮಸ್ತೆ ಸಿಸ್ಟರ್. ನಮಸ್ತೆ ಸರ್. ನನಗೆ ಬಹಳ ಖುಷಿಯಾಗಿದೆ. ನಮ್ಮ ಲಿಟ್ಲ್ ಫ್ಲವರ್ ಶಾಲೆ 1928ರಲ್ಲಿ ಪ್ರಾರಂಭವಾಗಿದ್ದು ಇಂದಿನವರೆಗೂ ಒಳ್ಳೆಯ ಹೆಸರಿದೆ. ಈಗ ನಮಗೆ ನೋಡುವಾಗ ಈ ಪ್ರಸ್ತುತ ವರ್ಷಗಳಲ್ಲಿ ನಮ್ಮ ಶಾಲೆಯಲ್ಲಿ ಎಲ್ಲ ಕ್ರೀಡೆಗಳಲ್ಲಿ ಆಗಲಿ, ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಆಗಲಿ, ಪಠ್ಯೇತರ ಚಟುವಟಿಕೆಗಳಲ್ಲಿ ಎಲ್ಲದರಲ್ಲೂ ಮಕ್ಕಳು ಒಳ್ಳೆಯ ಸಾಧನೆ ಮಾಡ್ತಾರೆ. ಅವರು ಭಾಗವಹಿಸ್ತಾರೆ. ಮಾತ್ರವಲ್ಲ, ಅನೇಕ ಕ್ಷೇತ್ರಗಳಲ್ಲಿಯೂ ಕೂಡ ಮಕ್ಕಳು ಭಾಗವಹಿಸಿ ಒಳ್ಳೆಯ ಬಹುಮಾನಗಳನ್ನು ತರ್ತಾರೆ. ಇದಕ್ಕೆ ನಮ್ಮ ಶಿಕ್ಷಕರು ಕಾರಣ. ನಮ್ಮ ಶಿಕ್ಷಕರು ಪ್ರತ್ಯೇಕವಾಗಿ ನಾವು ಹೇಳುವುದಾದರೆ ಶ್ರೀಯುತ ಬಾಲಕೃಷ್ಣ ಪಡ್ದಾಳ್ರವರು, ಅವರು ಮಕ್ಕಳಿಗೆ ನಮ್ಮ ಗೇಮ್ಸಲ್ಲಿ, ಕ್ರೀಡಾ ಚಟುವಟಿಕೆಗಳಲ್ಲಿ ಅನೇಕ ರೀತಿಯಲ್ಲಿ ಕಬಡ್ಡಿ, ಸ್ಪೆಷಲ್ ಆಗಿ ಕಬಡ್ಡಿ ಸತತವಾಗಿ ಇದು 3ನೇ ಬಾರಿ ನಮ್ಮದು ರಾಷ್ಟ್ರ ಮಟ್ಟಕ್ಕೆ ಹೋಗುವಂಥದ್ದು. ಅಷ್ಟು ಮಾತ್ರವಲ್ಲ, ಎಲ್ಲ ಸ್ಟೇಟ್ ಲೆವೆಲಲ್ಲಿ, ನಂತರ ಜಿಲ್ಲಾ ಮಟ್ಟದಲ್ಲಿ ಎಲ್ಲದರ ಭಾಗವಹಿಸಿ ಅನೇಕ ಬಹುಮಾನಗಳನ್ನು ತಂದಿದ್ದಾರೆ. ಆದರೆ ರಾಷ್ಟ್ರ ಮಟ್ಟಕ್ಕೆ ಇದು 2ನೇ ಬಾರಿ ಮಕ್ಕಳು ಹೋಗುವಂಥದ್ದು ನಮಗೆ ಬಹಳ ಖುಷಿಯಲ್ಲಿ ಆಟ ಆಡ್ತಾ ಇದ್ದಾರೆ. ಮೊನ್ನೆ ಇಲ್ಲಿ ಫಿಲೋಮಿನಾದಲ್ಲಿ ಕೂಡ ಆಟಕ್ಕೆ ಹೋಗಿದ್ದಾರೆ. ಅವ್ರು ಹೇಳ್ತಾರೆ ನನಗೆ ನಿನ್ನೆ ಹಾಗೆ ಮಕ್ಕಳೆಲ್ಲ ಎಳೆದು ಬಿಡ್ತಾರೆ, ಅಷ್ಟು ಚೆನ್ನಾಗಿ ಆಟ ಆಡ್ತಾರೆ ಅಂತೇಳಿ ನನಗೆ ಖುಷಿ ಉಂಟು. ಯಾಕೆಂತೇಳಿದರೆ ನಮ್ಮ ಶಾಲೆ ಎಲ್ಲ ಶಿಕ್ಷಕಿಯರು, ಮುಖ್ಯ ಶಿಕ್ಷಕಿಯರು ಪ್ರೋತ್ಸಾಹ ಕೊಡ್ತಾರೆ. ಆ ಪ್ರೋತ್ಸಾಹದಿಂದ ಮಕ್ಕಳು ಕೂಡ ಖುಷಿಯಲ್ಲಿ ಭಾಗವಹಿಸ್ತಾರೆ. ಅವರ ಪೇರೆಂಟ್ಸು ಕೂಡ ಪ್ರೋತ್ಸಾಹ ಕೊಡ್ತಾರೆ, ಇದರಲ್ಲಿ ಭಾಗವಹಿಸ್ತಾರೆ ಅವರು. ಮಾತ್ರವಲ್ಲದೆ ಅವರಿಗೆ ಒಂದು ಬೆಳಿಗ್ಗೆ ಒಂದು 6
ಗಂಟೆಗೆ ಮಕ್ಕಳು ಸ್ಟಾರ್ಟ್ ಮಾಡ್ತಾರೆ ಶಾಲೆಗೆ ಬರಲಿಕ್ಕೆ. ಸಂಜೆ 7-7:30 ತನಕ ಇರ್ತಾರೆ. ಅವರ ಜೊತೆಗೆ ಮಾಸ್ಟ್ರು ಕೂಡ ಇರ್ತಾರೆ, ನಮ್ಮ ಬಾಲಕೃಷ್ಣ ಸರ್ ಅವರು. ತುಂಬ ರಜೆಯ ಸಮಯದಲ್ಲಿ ಅವರಿಗೆ ಮಳೆ ಗಾಳಿ ಬಿಸಿಲು ಅಂತೇಳಿಲ್ಲ, ಮಳೆಗಾಲದಲ್ಲಿ ಆಗಲಿ ಅಥವಾ ಬಿಸಿಲು ಇರಲಿ ಅವರು ಆಟವಾಡಿಸ್ತಾ ಇದ್ದಾರೆ. ರಜೆ ಸಮೇತ ಅವರು ಆಟ ಆಡಿಸ್ತಾ ಇದ್ದಾರೆ. ಈವನ್ ಹಬ್ಬ ಹರಿದಿನಗಳಲ್ಲಿ ಕೂಡ ಶಾಲೆಗೆ ಅವರು ಬಂದು ಮಕ್ಕಳಿಗೆ ತುಂಬ ಪ್ರೋತ್ಸಾಹ ಕೊಡ್ತಾರೆ. ಅವರಷ್ಟು ಅಭಿಮಾನದಿಂದ ಖುಷಿಯಿಂದ ಈ ಕ್ರೀಡೆಯಲ್ಲಿ ಅವರ ಆಸಕ್ತಿಯನ್ನು ತೋರಿಸುವಾಗ ನಮಗೂ ಕೂಡ ತುಂಬ ಖುಷಿ ಆಗ್ತದೆ. ನಾವು ಕೂಡ ಅವರಿಗೆ ಪ್ರೋತ್ಸಾಹವನ್ನು ಕೊಡ್ತೇವೆ. ನಮ್ಮ ಶಾಲೆಯ ಹೆಸರು ಖಂಡಿತವಾಗಿಯೂ ಎಲ್ಲ ಕಡೆ ಈಗಾಗಲೇ ಹರಡಿದೆ, ಯಾವುದೋ ಪ್ರಶಸ್ತಿ ಪಡೆದಿದೆ. ಅದರಿಂದ ಇನ್ನೂ ಮುಂದಕ್ಕೂ ಈ ಮಕ್ಕಳು ನಮ್ಮ ಕಬಡ್ಡಿಯಲ್ಲಿ ರಾಷ್ಟ್ರೀಯ ಮಟ್ಟದಲ್ಲಿ ಆಟ ಆಡಿ ಇನ್ನೂ ಕೂಡ ಹೆಸರನ್ನು ಪಡೆಯಬೇಕು ಎಂಬುದಾಗಿ ನಮ್ಮದು ಆಶೆ ಇದೆ. ಅದೇ ರೀತಿ ನಮ್ಮ ಬಾಲಕೃಷ್ಣ ಸರ್ ಅವರು ರಾಜ್ಯ ಮಟ್ಟ ಮತ್ತು ರಾಷ್ಟ್ರ ಮಟ್ಟದಲ್ಲಿ ತರಬೇತುದಾರರಾಗಿ ಇದು 3ನೇ ವರ್ಷಕ್ಕೆ ಅವರಿಗೆ ಆಯ್ಕೆ ಮಾಡಿದ್ದಾರೆ. ಅಷ್ಟು ಒಂದು ಒಳ್ಳೆಯ ತರಬೇತಿಯನ್ನು ಕೊಡ್ತಾರೆ. ಹಾಗೆ ಅವರಿಗೂ ಕೂಡ ನಾವು ಮಕ್ಕಳಿಗೂ ಕೂಡ ಶುಭಾಶಯಗಳನ್ನು ಹಾರೈಸ್ತೇನೆ, ಶುಭವನ್ನು ಹಾರೈಸ್ತೇನೆ. ಮಾಸ್ಟ್ರಿಗೂ ಕೂಡ ನಾವು ಶುಭವನ್ನು ಹಾರೈಸ್ತೇನೆ. ಥ್ಯಾಂಕ್ ಯು. ನಿಮಗೂ ಕೂಡ ನಮ್ಮ ಯಾವುದು ಕ್ರೀಡೆಯನ್ನು ನೀವು ಕಬಡ್ಡಿ ಅಥವಾ ಯಾವುದೇ ಇರಲಿ ಚಟುವಟಿಕೆಗಳನ್ನು ನೀವು ನಿಮ್ಮ ಸುದ್ದಿ ಮಾಧ್ಯಮದಲ್ಲಿ ನೀವು ಪ್ರಸಾರ ಮಾಡ್ತೀರಿ, ನಮಗೆ ತುಂಬ ಅಭಿಮಾನ ಇದೆ. ಅದರ ಖುಷಿಯಾದ. ಥ್ಯಾಂಕ್ಸ್ ಸರ್. ಥ್ಯಾಂಕ್ ಯು ಸಿಸ್ಟರ್. ಬಹುಶಃ ನಿಮ್ಮ ಆಶೀರ್ವಾದ ಎಲ್ಲ ಮಕ್ಕಳ ಮೇಲೆ ಕೂಡ ಇರಲಿ. ಇನ್ನೊಂದಷ್ಟು ಸಾಧನೆ ತಮ್ಮ ಒಂದು ಆಶೀರ್ವಾದದಿಂದ, ಎಲ್ಲರ ಮಾರ್ಗದರ್ಶನದಿಂದ ಈ ಮಕ್ಕಳ ಮೂಲಕ ಆಗಲಿ, ಆ ಮೂಲಕ ನಮ್ಮ ಪುತ್ತೂರಿನ ಕೀರ್ತಿ ಎಲ್ಲೆಡೆ ಪಸರಿಸಲಿ ಅನ್ನುವಂಥದ್ದು ನಮ್ಮ ಹಾರೈಕೆಗಳು. ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ಎಸ್, ಇದು ಲಿಟಲ್ ಫ್ಲವರ್ ಶಾಲೆಯ ಈಗ 14ರ ವಯೋಮಾನದ ಬಾಲಕಿಯರ ತಂಡ ಈಗ ರಾಷ್ಟ್ರಮಟ್ಟದ ಸ್ಪರ್ಧೆಗೆ ಹೋಗೋದಕ್ಕೆ ಸಜ್ಜಾಗಿ ನಿಂತಿರುವಂಥದ್ದು. ಸೊ ಎಲ್ಲರೂ ಕೂಡ ಮಾತನಾಡಿದರು, ಎಲ್ಲರೂ ಕೂಡ ಸಂತಸವನ್ನು ವ್ಯಕ್ತಪಡಿಸಿದರು, ಎಲ್ಲರೂ ಕೂಡ ಮಾತನಾಡಿ ಒಂದು ಮಕ್ಕಳ ತಂಡಕ್ಕೆ ಶುಭವನ್ನು ಹಾರೈಕೆ ಮಾಡಿದರು. ಸೊ ನಮ್ಮ ಹಾರೈಕೆಗಳು ಕೂಡ ಅಷ್ಟೇ. ಈಗಾಗಲೇ ಕನಸುಗಳು ಏನು ಅನ್ನುವಂಥದ್ದನ್ನು ಕೂಡ ಹೇಳಿದ್ದಾರೆ. ಖೇಲೋ ಇಂಡಿಯಾವನ್ನು ಪ್ರತಿನಿಧಿಸಬೇಕು, ರಾಷ್ಟ್ರಮಟ್ಟದಲ್ಲಿ ಪದಕವನ್ನು ಗೆಲ್ಲಬೇಕು, ನಮ್ಮ ಮಕ್ಕಳು ಪ್ರೋ ಕಬಡ್ಡಿಯಲ್ಲೂ ಕೂಡ ಕಾಣಿಸಿಕೊಳ್ಳುವಂತಾಗಬೇಕು. ಆ ಮೂಲಕ ನಮ್ಮ ಪುತ್ತೂರಿನ ಹೆಸರು, ನಮ್ಮ ಶಾಲೆಯ, ನಮ್ಮ ಸಂಸ್ಥೆಯ ಹೆಸರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಿಂಚುವಂತೆ ಆಗಬೇಕು ಅನ್ನುವಂಥದ್ದು. ಸೊ ಆ ಕನಸು ಖಂಡಿತವಾಗ್ಲೂ ಈಡೇರಲಿ. ಈ ಮಕ್ಕಳ ಒಂದು ಭವಿಷ್ಯ ಉಜ್ವಲವಾಗಿ ಅವರ ಮೂಲಕ ಇನ್ನೊಂದಷ್ಟು ಸಾಧನೆಗಳು ಆಗಲಿ ಅನ್ನುವಂಥ ಒಂದು ಹಾರೈಕೆಯೊಂದಿಗೆ ಯತೀಶ್ ಉಪ್ಪಳಿಗೆ ಮತ್ತು ಅಶ್ವಥ್ ಶೆಟ್ಟಿ ಜೊತೆಗೆ ಗೌತಮ್ ಶೆಟ್ಟಿ, ಸುದ್ದಿ ನ್ಯೂಸ್, ಪುತ್ತೂರು. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟು. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್.